ತಮ್ಮ ಶಿಷ್ಯರಿಗೆ ಅಸ್ವಸ್ಥರನ್ನು ಗುಣಪಡಿಸಲು ಮತ್ತು ಅವರಿಗೆ ಸಾಂತ್ವನ ನೀಡಲು ಆದೇಶವಿದ್ದ ಪ್ರಭು ಯೇಸು ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ದಯಾಸಾಗರರು, ಸರ್ವ ಉಪಶಮನಗಳ ಮೂಲವೂ ಆದ ದೇವರು ಪವಿತ್ರಾತ್ಮರಲ್ಲಿ ತಮ್ಮ ಪುತ್ರನ ಮುಖಾಂತರ ನಮ್ಮನ್ನು ದೃಢಪಡಿಸುತ್ತಾರೆ ಹಾಗೂ ಸಂಕಟದಲ್ಲಿರುವವರಿಗೂ ಅಸ್ವಸ್ಥರಿಗೂ ಮತ್ತು ಅವರ ಸೇವೆ ಮಾಡುವವರಿಗೂ ತಮ್ಮ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಹೇರಳವಾಗಿ ನೀಡುತ್ತಾರೆ. ಅಸ್ವಸ್ಥರು ತಮ್ಮ ಶರೀರದಲ್ಲಿ ಕ್ರಿಸ್ತನ ಯಾತನೆಯಲ್ಲಿ ಒಂದಾಗುತ್ತಾರೆ ಮಾತ್ರವಲ್ಲ, ಯಾತನೆ ಪಡುವ ಕ್ರಿಸ್ತನನ್ನು ವಿಶೇಷವಾಗಿ ಪ್ರತಿಬಿಂಬಿಸುತ್ತಾರೆ. ಈ ನನ್ನ ಸೋದರರಲ್ಲಿ ಒಬ್ಬರಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವೇನು ಮಾಡುತ್ತೀರೋ ಅದನ್ನು ನನಗೆ ಮಾಡ್ತೀರಿ ಎಂದು ಪ್ರಭುವೇ ತಿಳಿಸುತ್ತಾರೆ. ಇದನ್ನು ಮನದಲ್ಲಿಟ್ಟು ಇಲ್ಲಿರುವ ಅಸ್ವಸ್ಥರನ್ನು, ಇಲ್ಲಿಗೆ ಬರುವ ಅಸ್ವಸ್ಥರನ್ನು ಮತ್ತು ಅಸ್ವಸ್ಥರ ಸೇವೆ ಮಾಡಲು ತಮ್ಮನ್ನೇ ಮುಡಿಪಾಗಿರುವವರನ್ನು ದೇವರು ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಅಂತೆಯೇ ಅಸ್ವಸ್ಥರ ಆರೈಕೆಗಾಗಿ ನಿರ್ಮಿಸಲಾಗಿರುವ ಈ ಕಟ್ಟಡವನ್ನು ಆಶೀರ್ವದಿಸುವಂತೆ ದೇವರನ್ನು ಯಾಚಿಸೋಣ. ಸಹೋದರ ಸಹೋದರಿಯರೇ, ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನವನ್ನು ಆಲಿಸೋಣ. ಆ ಕಾಲದಲ್ಲಿ ಯೇಸು ಗಲೀಲೆಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವರಾಜ್ಯದ ಸಂದೇಶವನ್ನು ಪ್ರಬೋಧಿಸುತ್ತಿದ್ದರು. ಜನರ ಎಲ್ಲ ತರಹದ ರೋಗ ರುಜಿನಗಳನ್ನು, ಬೇನೆ ಭಾವನೆಗಳನ್ನು ಗುಣಪಡಿಸುತ್ತಿದ್ದರು. ಅವರ ಕೀರ್ತಿ ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿತು. ದೆವ್ವ ಹಿಡಿದವರನ್ನು, ಮೂರ್ಛ ರೋಗಿಗಳನ್ನು, ಪಾರ್ಶ್ವವಾಯು ಪೀಡಿತರನ್ನು, ನಾನಾ ತರಹದ ವ್ಯಾಧಿ ಹಾಗೂ ವೇದನೆಯಿಂದ ನರಳುತ್ತಿದ್ದ ಎಲ್ಲ ರೋಗಿಗಳನ್ನು ಅವರ ಬಳಿಗೆ ಕರೆತಂದರು. ಯೇಸು ಅವರೆಲ್ಲರನ್ನು ಸ್ವಸ್ಥಪಡಿಸಿದರು. ಗಲೀಲೆಯ, ದೆಕಪೊಲಿ, ಜೆರುಸಲೇಮ್, ಜುದೇಯ ಎಂಬ ಸ್ಥಳಗಳಿಂದಲೂ ಜಾರ್ಡನ್ ನದಿಯ ಆಚೆ ಕಡೆಯಿಂದಲೂ ಜನರು ತಂಡೋಪತಂಡವಾಗಿ ಬಂದು ಯೇಸುವನ್ನು ಹಿಂಬಾಲಿಸಿದರು. ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಕಷ್ಟ ಕಾಲಗಳು ವಿಮುಖನಾಗಬೇಡ ನೀ ನನಗೆ, ಕಿವಿಗಳು ಮೊರೆಯಿಡುವಾಗಲೇ ಸದುತ್ತರಿಸು ಬೇಗನೆ. ಮಾಯವಾಗುತ್ತಿದೆ ನನ್ನಿ ಜೀವಮಾನ ಹೊಗೆಯಂತೆ, ಉರಿಯುತ್ತಿವೆ ಎನ್ನೆಲುಬುಗಳು ಕೊಯ್ಯಲಿಟ್ಟ ಕೊರಡಿನಂತೆ. ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಎಂತಲೇ ನಾನು ಅರ್ಧಾಯುಷ್ಯದಲ್ಲೇ ನನ್ನೊಯ್ಯ ಬಿಡದೇವ, ತಲತಲಾಂತರದವರೆಗೂ ನಿನ್ನ ಪರುಷಗಳು ಬಿದ್ದಿವೆಲ್ಲ. ಆದ್ಯಲೇ ನೀ ಭೂಮಿಗೆ ಅಸ್ಥಿವರ ಆಗಿದೆ, ಗಗನಮಂಡಲವು ಸಹ ನಿನ್ನ ಸೃಷ್ಟಿಯಾಗಿದೆ. ಕಿವಿಗಳು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ಕೂಗು ಸೇರಲಿ ನಿನ್ನ ಬಳಿಗೆ. ಅತೀವ ದುಃಖದಲ್ಲಿರುವವರಿಗೆ ಉಪಶಮನ ನೀಡುವುದರಲ್ಲಿ ಅಸ್ವಸ್ಥರ ಆರೈಕೆಗಾಗಿ ಸಿದ್ಧಪಡಿಸಿರುವ ಈ ಸ್ಥಳಕ್ಕೆ ಬಂದು ಇಲ್ಲಿ ಸದಾ ನೆಲೆಸಲೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ಯೇಸುವೆ, ದೈವರಾಜ್ಯದ ಸಂದೇಶವನ್ನು ಬೋಧಿಸುತ್ತಾ ನಾನಾ ತರದ ರೋಗ ರುಜಿನಗಳನ್ನು ಗುಣಪಡಿಸಿದಿರಿ. ಸರ್ವರ ಮೇಲೆ ನಿಮಗಿರುವ ಕರುಣೆಯನ್ನು, ಔದಾರ್ಯವನ್ನು ತೋರಿಸಲೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೆ, ಅಸ್ವಸ್ಥರನ್ನು ನೀವು ಸ್ಪರ್ಶಿಸಲು ಅವರು ಗುಣಪಡಿದರು. ಇಲ್ಲಿಗೆ ಬಂದಿರುವ ಹಾಗೂ ಬರಲಿರುವ ಬಾಧಿತರ ನಮ್ಮನಗಳನ್ನು ನಿಮ್ಮ ಕೃಪಾಫಲದ ಕೊಡುಗೆಯಿಂದ ಮೇಲೆತ್ತಿರಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವೆ, ಅಸ್ವಸ್ಥರನ್ನು ಗುಣಪಡಿಸುವಂತೆ ನೀವು ಪ್ರೇಷಿತರಿಗೆ ಆದೇಶಿಸುತ್ತೀರಿ. ಅಸ್ವಸ್ಥರು ಬೇಗನೆ ಗುಣ ಹೊಂದಲೆಂದು ನಿಮ್ಮ ಧರ್ಮಸಭೆ ಮಾಡುವ ಪ್ರಾರ್ಥನೆಯನ್ನು ಆಲಿಸಲೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ನಮ್ಮ ಪ್ರಭು ದೇವರೇ, ಪವಿತ್ರಾತ್ಮರ ಶಕ್ತಿಯ ಮೂಲಕ ನಿಮ್ಮ ಪುತ್ರ ಯೇಸು ನಮ್ಮ ಬಲಹೀನತೆಗಳನ್ನು, ರೋಗ ರುಜಿನಗಳನ್ನು ಗುಣಪಡಿಸಿದರು. ಶುಭ ಸಂದೇಶವನ್ನು ಸಾರಲು ತಮ್ಮ ಶಿಷ್ಯರನ್ನು ಕಳಿಸಿದಾಗ ಅಸ್ವಸ್ಥರನ್ನು ಸಂಧಿಸಲು ಮತ್ತು ಅವರನ್ನು ಗುಣಪಡಿಸಲು ಆದೇಶವಿದ್ದರು. ರೋಗಿಗಳ ಆರೈಕೆಗಾಗಿ ಹಾಗೂ ಅಸ್ವಸ್ಥರ ಆರೈಕೆಯ ಕೇಂದ್ರವನ್ನು ಈಗ ನಾವು ನಿಮ್ಮ ಪವಿತ್ರ ಹಸ್ತದಿಂದ ಆಶೀರ್ವದಿಸಲೆಂದು ತಿಳಿದುಕೊಳ್ತಾ ಇದ್ದೇವೆ. ಈ ಆಸ್ಪತ್ರೆಯಲ್ಲಿ, ಈ ಅಸ್ವಸ್ಥರ ಆರೈಕೆಯ ಕೇಂದ್ರದಲ್ಲಿ ವೈದ್ಯರು, ದಾದಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇಲ್ಲಿಗೆ ಬರಲಿರುವ ಎಲ್ಲ ಅಸ್ವಸ್ಥರನ್ನು ಕನಿಕರದಿಂದ ಸ್ವಾಗತಿಸಿ ತಮ್ಮ ಕೌಶಲ್ಯದಿಂದಲೂ ಕಾಳಜಿಯಿಂದಲೂ ಆರೈಕೆ ಮಾಡಲಿ. ಹೀಗೆ ಅನಾರೋಗ್ಯದಿಂದ ಇಲ್ಲಿಗೆ ಬರುವವರು ಮನದಲ್ಲೂ ಶರೀರದಲ್ಲೂ ಪುನಶ್ಚೇತನಗೊಂಡು ಹಿಂತಿರುಗಲಿ ಮತ್ತು ನಿಮ್ಮ ದಯೆಯನ್ನು ನಿರಂತರವಾಗಿ ಸ್ತುತಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂಕಷ್ಟದಲ್ಲಿರುವವರಿಗೆ ಸಾಂತ್ವನ ನೀಡುವ ಮತ್ತು ಬಲಹೀನರ ಶಕ್ತಿಯಾಗಿರುವ ದೇವರು ಅಸ್ವಸ್ಥರ ಆರೈಕೆಗಾಗಿ ನಿರ್ಮಿಸಲಾದ ಈ ಕಟ್ಟಡ ಲೋಕಾರ್ಪಣೆಗೆ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆತಂದಿದ್ದಾರೆ. ಕೋಮಲ ಪ್ರೀತಿಯಿಂದ ರೋಗಿಗಳ ಸೇವೆಯನ್ನು ಮಾಡುವ ನೀವು ಕ್ರಿಸ್ತರಿಗೆ ನಿಮ್ಮ ಸೇವೆಯನ್ನು ಸಲ್ಲಿಸುತ್ತೀರಿ. ದೇವರು ತಮ್ಮ ಕೃಪಾ ವರದಿಂದ ನಿಮ್ಮ ಈ ಸೇವೆಯಲ್ಲಿ ನೀವು ಸುದೃಢವಾಗುವಂತೆ ಮಾಡಲಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅದೇ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರಲಿ. ಮಗದೊಮ್ಮೆ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಚಿಕ್ಕ ಈ ಸಭಾ ಕಾರ್ಯಕ್ರಮ ಇಲ್ಲಿ ನಾವು ನೆರವೇರಿಸ್ತೇವೆ. ತಾವೆಲ್ಲರೂ ಭಾಗಿಯಾಗಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಈ ಭೂಲೋಕದಲ್ಲಿ ಮುಂಜಾನೆಯ ಗೂಡಿನಿಂದ ಹಾರುವ ಹಕ್ಕಿಯಿಂದ ಹಿಡಿದು ಬೆಳಗುವ ನಕ್ಷತ್ರದವರೆಗೆ ಎಲ್ಲವೂ ಬದುಕುವ ಪಾಠವನ್ನು ಕಲಿಸುವ ಗುರುವಾಗಿ ಗೋಚರಿಸುತ್ತವೆ. ಎಲ್ಲ ಆಟವನ್ನು ನೆತ್ತಿಯ ಮೇಲಿಂದ ನೋಡುವ ಕೃಪೆಯನ್ನು ಬೀರುವ ಭಗವಂತನೇ ಎಲ್ಲವುದರ ಸೂತ್ರಧಾರ. ಇವತ್ತಿನ ಈ ದಿನದಲ್ಲಿ ಈ ಕಟ್ಟಡ
ಎಷ್ಟು ಅತ್ಯುನ್ನತವಾಗಿ ನಮಗೆ ನೋಡಲು ಆ ಭಗವಂತನು ಕೃಪೆಯನ್ನು ನೀಡಿದ್ದಾನೆ. ಈ ಕಾರ್ಯಕ್ರಮದ ಮೇಲೆ ದೇವರ ಆಶೀರ್ವಾದವನ್ನು ಬೇಡುವುದು ಅಗತ್ಯ. ಅದರಿಂದ ಪ್ರಾರ್ಥನೆ ಗೀತೆ ಮುಖಾಂತರ ದೇವರ ಆಶೀರ್ವಾದವನ್ನು ಬೇಡಲು ಮುಂದೆ ಕರೆಯುತ್ತೇನೆ. ಶೈನಿ, ಮ್ಯಾಥ್ಯೂ ಹಾಗೂ ಸಂಗಡಿಗರು. ಸಾಗರ ಜಗದೀಶ್ವರ ನಮೋ ಸ್ವಾಮಿ ದೇವಾ, ಶಾಂತಿದಾತನೆ ಕೃಪಾ ಸಾಗರ ನಮೋ ಕರ್ತ ದೇವಾ, ಪ್ರೇಮಯ ಚರಣದಿ ಬಂದಿಹೆ ಆಶ್ರಯ ಕೋರುತ್ತಲೇ, ಕರವನ್ನು ಜೋಡಿಸಿ ದೈನದಿ ಪ್ರಾರ್ಥಿಪೆ ವರವ ನೀಡು ನೀ ಪದದಲ್ಲಿ, ನಿನ್ನಯ ಚರಣದಿ ಬಂದಿಹೆ ಆಶ್ರಯ ಕೋರುತ್ತಲೇ, ಕರವನ್ನು ಜೋಡಿಸಿ ದೈನದಿ ಪ್ರಾರ್ಥಿಪೆ ವರವ ನೀಡು ನೀ ಪದದಲ್ಲಿ, ಪ್ರೀತಿ ಸಾಗರ ಜಗದೀಶ್ವರ ನಮೋ ಸ್ವಾಮಿ ದೇವಾ, ಶಾಂತಿದಾತನೆ ಕೃಪಾ ಸಾಗರ ನಮೋ ಕರ್ತ ದೇವಾ, ನಿನ್ನಯ ಭಕ್ತಿ ವಂದಿಪೆ ಜೀವನ ಯಾತ್ರೆಯಲ್ಲಿ, ಅಂಧಕಾರವು ತೊಲಗಿಸು ಪ್ರಾರ್ಥಿಪೆ ಬೆಳಕು ಚೆಲ್ಲು ನೀ ಜಗದಲ್ಲಿ, ನಿನ್ನಯ ಭಕ್ತಿ ವಂದಿಪೆ ಜೀವನ ಯಾತ್ರೆಯಲ್ಲಿ, ಅಂಧಕಾರವು ತೊಲಗಿಸು ಪ್ರಾರ್ಥಿಪೆ ಬೆಳಕು ಚೆಲ್ಲು ನೀ ಜಗದಲ್ಲಿ, ಪ್ರೀತಿ ಸಾಗರ ಜಗದೀಶ್ವರ ನಮೋ ಸ್ವಾಮಿ ದೇವಾ, ಶಾಂತಿದಾತನೆ ಕೃಪಾ ಸಾಗರ ನಮೋ ಕರ್ತ ದೇವಾ, ನಮೋ ಕರ್ತ ದೇವಾ. देव बरें करो. शैनी, मॅथ्यू आणि त्याच्या पंगडाक मग विधी रीती असा आणि या विधीर आयच्या कार्याचे मुखेल सोयरे, कार्याचे अध्यक्ष सुभोग आसात, तांकां ह्या वेळार हांगासर ವೇದಿಕೆ ಕಪೈತಾ. ನಮ್ಮೊಂದಿಗಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾಣ ಅವರೊಂದಿಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಸನ್ಮಾನ್ಯ ಶ್ರೀ JR ಲೋಬೋ, ಮಾಜಿ ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಐವನ್ ಡಿಸೋಜ, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅದೇ ರೀತಿ ಶ್ರೀ ಜಾಯ್ಲಸ್ ಡಿಸೋಜ, ಅಧ್ಯಕ್ಷರು ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಕರ್ನಾಟಕ ಸರ್ಕಾರ. ಅದೇ ರೀತಿ ಈಗಾಗಲೇ ನಮ್ಮೊಂದಿಗೆ ಬಂದು ಸೇರಿದ್ದಾರೆ ನಮ್ಮ ಸ್ಥಳೀಯ ಶಾಸಕರಾಗಿರುವಂಥ ಸನ್ಮಾನ್ಯ ಶ್ರೀ ವೇದವಾಸ್ ಕಾಮತ್, ಶಾಸಕರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅದೇ ರೀತಿ ಶ್ರೀಮತಿ ಜಸಿಂತಾ ಅಲ್ಪರ್ಡ್, ಮಾಜಿ ಮೇಯರ್ ಮತ್ತು ಸ್ಥಳೀಯ ಕಾರ್ಪೊರೇಟರ್, ಸಹಾಯಕ ನಿರ್ದೇಶಕರಾಗಿ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂಥ ಶ್ರೀ ಸೋಮಶೇಖರ್ ಗುರಿಯಪ್ಪ ಕಮರೂರ ಮಣೆ. ಅದೇ ರೀತಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂಥ ಶ್ರೀ ಭರತ್ ಎಸ್ ಇವರನ್ನು ಈ ಸಂತ ಅಂತೋನಿ ಆಶ್ರಮ ಈ ಸಂಸ್ಥೆ ನಿರ್ದೇಶಕರಾಗಿರುವಂಥ ವಂದನೆಯ ಫಾದರ್ ಒನಿಲ್ ಡಿಸೋಜ ಅವರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿ ಅವರೊಂದಿಗೆ ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ಫಾದರ್ ರಿಚರ್ಡ್ ಕ್ವೆಲ್ಲೋ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತೇನೆ. ಜನರ ಮನಸ್ಸಿನಲ್ಲಿ ನಿಲ್ಲುವಂಥ ಯಾವೊಂದು ಕೆಲಸ ಮಾಡಿದರೂ ಅದು ಸ್ಮಾರಕವಾಗಬಲ್ಲದು. ಅದಿಲ್ಲದೆ ಎಂಥ ಸ್ಮಾರಕ ನಿರ್ಮಿಸಿದರೂ ಅದು ಸ್ಮರಣೆಯಲ್ಲಿ ಉಳಿಯಲಾರದು ಎಂಬ ಮಾತಿನಂತೆ
ತಾನೇನೂ ಅಲ್ಲ ಎಂಬ ದೀನತೆಯಿಂದ ಒಳಿತನ್ನು ಮಾಡುವ ಕೈಂಕರ್ಯ ಕೈಗೊಂಡು ಎಲೆಮರೆಯ ಕಾಯಿಯಂತೆ ಪ್ರಚಾರ ಬಯಸದೆ ಅಪೂರ್ವ ವ್ಯಕ್ತಿತ್ವ ಈ ಸಂಸ್ಥೆಯ ನಿರ್ದೇಶಕರಾಗಿರುವಂಥ ವಂದನೀಯ ಫಾದರ್ ಒನಿಲ್ ಡಿಸೋಜಾ ಅವರದ್ದು. ಮಧುರ ಮಾತಿನ ಮೂಲಕ ಹೃದಯದ ಕದತಟ್ಟಿ ಪ್ರೀತಿ ಆದರದಿಂದ ವೇದಿಕೆಯಲ್ಲಿರುವ ಗಣ್ಯರನ್ನು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಮುಂದೆ ಕರೆಯುತ್ತೇನೆ. ವಂದನೀಯ ಫಾದರ್ ಒನಿಲ್ ಡಿಸೋಜಾ. ಅವರ್ ಲೇಡಿ ಆಫ್ ಮಿರಕಲ್ಸ್ ಕಟ್ಟಡದ ಉದ್ಘಾಟನೆ ಮತ್ತು ಆಶೀರ್ವಚನಕ್ಕೆ ಇಲ್ಲಿ ನೆರೆದಿರುವಂಥ ತಮಗೆಲ್ಲರಿಗೂ ಕೂಡ ಶುಭ ಸಂಜೆಯನ್ನು ಮೊತ್ತ ಮೊದಲಿಗೆ ನಾನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಆಶೀರ್ವಚನ ಮತ್ತು ಉದ್ಘಾಟನೆ ಇದನ್ನು ನೆರವೇರಿಸಲಿಕ್ಕೆ ನಮ್ಮ ಮಧ್ಯೆ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂಥ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನರವರು ನಮ್ಮ ಮಧ್ಯೆ ಇದ್ದಾರೆ. ನಿನ್ನೆ ತನಕ ಅವರು ಗೋವಾದಲ್ಲಿದ್ದರು. ಇವತ್ತು ಅವರು ಮಂಗಳೂರಿಗೆ ತಲುಪಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಆಶೀರ್ವಚನ ನಡೆಸಿಕೊಡಲು ಉದ್ಘಾಟನೆ ಮಾಡಲು ನಮ್ಮೊಂದಿಗಿದ್ದಾರೆ. ಅವರು ಯಾವತ್ತೂ ಕೂಡ ಬಡತನದ ಅರಿವನ್ನು ಬಲ್ಲವರು, ಬಡವರ ಸೇವೆಯನ್ನು ಮಾಡುವವರು. ರೋಮ್ನಲ್ಲಿ ಇರುವಾಗ ವರ್ಷಕ್ಕೊಂದ್ಸಲ ಊರಿಗೆ ಬರುತ್ತಿರುವಾಗ ನಮ್ಮ ಸಂಸ್ಥೆಯನ್ನು ತಪ್ಪದೆ ಯಾವಾಗಲೂ ಕೂಡ ಅವರು ಭೇಟಿ ಮಾಡ್ತಿದ್ದರು. ಅವರಿಗೆ ಈ ಆಶ್ರಮದ ಮೇಲೆ ಬಿಷಪರು ಆಗುವುದಕ್ಕಿಂತ ಮುಂಚೆನೇ ತುಂಬ ಒಂದು ಅಭಿಮಾನ ಮತ್ತು ಪ್ರೀತಿ ಇತ್ತು. ಮತ್ತು ಅವರ ಆ ಸೆಮಿನರಿ ಜೀವನದಲ್ಲಿ ಕೂಡ ವೆನ್ಲಾಕ್ ಆಸ್ಪತ್ರೆಗೆ ಹೋಗಿ ಅಲ್ಲಿರುವಂಥ ರೋಗಿಗಳ ಕ್ಷೌರ್ಯವನ್ನು ಮಾಡುವಂಥದ್ದು, ಇಂಥ ಕೆಲಸವನ್ನು ಅವರು ತುಂಬ ಸಲ ಮಾಡಿದ್ದಾರೆ. ಬಡವರ ತುಂಬ ಪ್ರೀತಿ. ಆದ್ದರಿಂದ ಇವತ್ತು ನಮ್ಮ ಮಧ್ಯೆ ಅವರು ಇದ್ದಾರೆ. ನಮಗೆಲ್ಲರಿಗೂ ಕೂಡ ಪ್ರೇರಣೆ ಬಡವರ ಸೇವೆಯನ್ನು ಮಾಡಲಿಕ್ಕೆ. ನಮ್ಮ ಆಶ್ರಮದ ಆಡಳಿತ ಮಂಡಳಿಯ ಅವರು ಅಧ್ಯಕ್ಷರು ಕೂಡ ಆಗಿದ್ದಾರೆ. ನಮಗೆ ಪ್ರೋತ್ಸಾಹ ನೀಡ್ತಾರೆ ಹಾಗೂ ನಮ್ಮ ಬಗ್ಗೆ ಅವರಿಗೆ ಕಾಳಜಿ ಕೂಡ ಉಂಟು. ಇಲ್ಲಿ ಇವತ್ತು ನಮ್ಮ ಮಧ್ಯೆ ಇದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಅಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಧರ್ಮಾಧ್ಯಕ್ಷರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ವೇದವ್ಯಾಸ್ ಕಾಮತ್ ನಮ್ಮ ಸ್ಥಳೀಯ ಶಾಸಕರು. ಅವರು ಮಾಧ್ಯಮದಲ್ಲಿ ತುಂಬ ಸಲ ನಾನು ಅವರನ್ನು ನೋಡಿದ್ದೇನೆ ಹಾಗೂ ಪತ್ರಿಕೆಯಲ್ಲಿ ಓದಿದ್ದೇನೆ ಮತ್ತು ಜನರಿಂದ ಕೇಳಿದ್ದೇನೆ. ಈ ಕ್ಷೇತ್ರದ ಬಗ್ಗೆ ಅವರಿಗೆ ತುಂಬ ಒಂದು ಕಾಳಜಿ. ಯಾರಾದರೂ ಕೂಡ ಅವರ ಹತ್ರ ಹೋದಾಗ ತಕ್ಷಣ ಅವರಿಗೆ ಸ್ಪಂದಿಸಿ ಬೇಕಾದಂಥ ಕೆಲಸ ಕಾರ್ಯಗಳನ್ನು ನೆರವೇರಿಸಿ ಕೊಡುವಂತಹ ಉತ್ಸಾಹಿ ಶಾಸಕರವರು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆಲ್ಲರೂ ಕೂಡ ತುಂಬ ಸಂತೋಷ. ಇಲ್ಲಿ ನೆರೆದಿರುವಂಥ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಸಕರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಜಾಯ್ಲಸ್ ಡಿಸೋಜಾ ಇವರು ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಕರ್ನಾಟಕ ಸರಕಾರ ಇದರ ಅಧ್ಯಕ್ಷರಾಗಿದ್ದಾರೆ. ಕಳೆದ ನವೆಂಬರ್ ತಿಂಗಳಲ್ಲಿ ಕೆಲವು ತಿಂಗಳುಗಳ ಹಿಂದೆ ನಾವು ಅವರನ್ನು ಇಲ್ಲಿ ಕರೆದಾಗ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಗೆ ಬಂದು ಆ ಸಮಸ್ಯೆಗೆ ಸ್ಪಂದಿಸಿದ್ದರು. ಮತ್ತು ಯಾವಾಗಲೂ ಕೂಡ ಸಂಪರ್ಕ ಮಾಡಿದಾಗ ತಕ್ಷಣ ಅವರು ನಮಗೆ ಉತ್ತರವನ್ನು ನೀಡುತ್ತಾರೆ. ಮತ್ತೇನಾದರೂ ಅಗತ್ಯ ಇದ್ದರೆ ಅದನ್ನು ಸ್ಪಂದಿಸಿ ಅವರು ನಮಗೆ ಬೇಕಾದಂಥ ಅಗತ್ಯವನ್ನು ಪೂರೈಸ್ತಾರೆ. ನಾನು ಕೆಲವು ತಿಂಗಳುಗಳ ಹಿಂದೆ ಅವರನ್ನು ಕಂಡಿದ್ದೆ. ಆದರೆ ಇವತ್ತು ಕಾಣುವಾಗ ಅವರು ಅಧ್ಯಕ್ಷರಂತ ಅವರ ಸೈಜ್ ನೋಡುವಾಗ ನನಗೆ ತಿಳಿಯಿತು. ತುಂಬ ಸಂತೋಷ. ಕರ್ನಾಟಕದಲ್ಲಿ ತುಂಬ ಓಡಾಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಕೂಡ ಅವರಿಗೆ ಒಳ್ಳೆಯ ಆತಿಥ್ಯ ಸಿಗುತ್ತದೆ ಅಂತ ನಾನು ಭಾವಿಸ್ತೇನೆ.
ಕೆಲವು ದಿನಗಳ ಹಿಂದೆ ಹೇಳಿದ್ದೆ ಈ ಕಾರ್ಯಕ್ರಮಕ್ಕೆ ಬರಬೇಕಂತ. ಅವರು ತುಂಬ ಸಂತೋಷದಿಂದ ಬಂದಿದ್ದಾರೆ. ಶ್ರೀ ಜೋಯ್ಲೆಸ್ ಡಿಸೋಜ, ನಾವೆಲ್ಲರೂ ಕೂಡ ನಿಮ್ಮನ್ನು ಹೃತ್ಪೂರ್ವಕವಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ನಮ್ಮ ಮಧ್ಯೆ ಶ್ರೀ JR ಲೋಬರ್ ಅವರಿದ್ದಾರೆ. ನಾನು CODPಗೆ ಬಂದಾಗ ಅವರದ್ದು ಪರಿಚಯ ಆಯಿತು. ನಂತರ ಹಲವಾರು ಬಾರಿ ನಾವು ಅಲ್ಲಿ ಕೂತ್ಕೊಂಡು ಚಿಂತನೆಯನ್ನು ನಡೆಸಿದ್ದೇವೆ. ಸಾಧಾರಣ ಸುಮಾರು 100 ಧರ್ಮ ಕೇಂದ್ರಗಳಿಗೆ ನಾವು ಹೋಗಿ ಜನರಿಗೆ ಶಿಕ್ಷಣ ಮತ್ತು ಅಂಥ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನೀಡಿದ್ದೇವೆ. ಅವರು ಶಾಸಕರಾದ ಮೇಲೆ ಕೂಡ ಯಾವಾಗಲೂ ಕೂಡ ಏನಾದರೂ ಬೇಕಿದ್ದರೆ ನಾನು ಅವರನ್ನು ಸಂಪರ್ಕಿಸುತ್ತಿದ್ದೆ ಮತ್ತು ಅವರು ನಮಗೆ ಬೇಕಾದಂಥ ನೆರವನ್ನು ನೀಡುತ್ತಿದ್ದರು. ಅವರಲ್ಲಿ ನಾನು ಏನು ಕಾಣುತ್ತೇನೆ ಅಂತ ಹೇಳಿದ್ರೆ, ಈಸ್ ಎ ಐಡಿಯಾಸ್ ಜನರೇಟಿಂಗ್ ಮೆಷೀನ್. ಕೂತ್ಕೊಂಡ್ರೆ ಒಂದರ ನಂತರ ಇನ್ನೊಂದು ಆಲೋಚನೆಗಳು ಬರ್ತಾ ಇರ್ತವೆ. ವಯಸ್ಸಾದರೆ ಕೆಲವರಿಗೆ ಮತ್ತೆ ಯೋಚನೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು ನಿಂತು ಹೋಗ್ತದೆ. ಆದರೆ ಅವರ ವಯಸ್ಸು ಜಾಸ್ತಿ ಆಗ್ತಾ ಹೋದ ಹಾಗೆ ಐಡಿಯಾ ಕೂಡ ಜಾಸ್ತಿಯಾಗಿ ಬರ್ತಾ ಇವೆ, ತುಂಬ ಐಡಿಯಾಗಳು. ಅಂತ ಒಬ್ಬ ಶಾಸಕರು, ಮಾಜಿ ಶಾಸಕರು ಇಲ್ಲಿ ಇರುವಾಗ ತುಂಬ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ JR ಲೋಬರ್ ಅವರೇ. ನಿಮಗೆ ನಾನು ನಮ್ಮೆಲ್ಲ ನಿವಾಸಿ ಹಾಗೂ ಇಲ್ಲಿರುವವರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಐವಾನ್ ಡಿಸೋಜ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರು ಮಾಜಿ MLC ಅವರು. ನಮ್ಮ ನೆರೆಯವರು ವಿನ್ಸೆಂಟ್ ಫೆರ್ನಾಂಡಿಸ್ ರವರು ಕೆಲವು ದಿನಗಳ ಹಿಂದೆ ಒಂದು ಸ್ಟುಡಿಯೋವನ್ನು ಉದ್ಘಾಟನೆ ಮಾಡಿದರು. ಅವರಿಗೆ ಐವಾನ್ ಡಿಸೋಜ ಅವರನ್ನು ಕೂಡ ಅಲ್ಲಿ ಕರೆಯಲಿತ್ತು. ಅವರ ಸ್ಟುಡಿಯೋ ಚಿಕ್ಕದುಂಟು. ನನಗೆ ಸ್ವಲ್ಪ ಡೌಟ್ ಆಯಿತು, ಇವರು ಒಳಗೆ ಹೋಗಿ ಹೇಗೆ ಬರ್ತಾರೆ ಅಂತ ಹೇಳಿಕೊಂಡು. ಅವರು ಒಳಗಿದ್ದು ಅದನ್ನು ಉದ್ಘಾಟನೆ ಮಾಡಿಕೊಂಡು ಹೊರಗೆ ಬಂದರು. ಒಂದು ರೀತಿಯ ಪವಾಡ ಅಂತ ಅನ್ನಿಸ್ತು ನನಗೆ ಐವಾನ್. ಯಾಕಂತೇಳಿದ್ರೆ ನಿಮ್ಮ ಸೈಜ್ ಸ್ವಲ್ಪ ಚಿಕ್ಕದುಂಟು, ಅದರ ಒಳಗೆ ಹೋಗಿ ಬಂದಿದ್ದೀರಿ ನೀವು. ಸೊ ಯಾವಾಗಲೂ ಕೂಡ ನಗು ಮುಖದಿಂದ ಇರ್ತಾರೆ. ಯಾವಾಗಲೂ ಕೂಡ ಅವರು ನಾನು ಸಂಪರ್ಕಿಸ್ಬೋದು. ಉತ್ಸಾಹ ಮತ್ತು ನಗುಮುಖ ಮತ್ತು ಫುಲ್ಲು ಜೋಸ್. ಐವಾನ್, ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮ್ಮ ಮಧ್ಯೆ ಮಾಜಿ ಮೇಯರ್ ಅವರಿದ್ದಾರೆ, ಶ್ರೀಮತಿ ಜೆಸಿಂತಾ ಆಲ್ಫರ್ಡ್ ರವರು. ಸರಳ ಜೀವನ ಮತ್ತು ಮೇಯರ್ ಅವರು ಇರುವಾಗ ತುಂಬ ಉತ್ಸಾಹದಿಂದ ಮತ್ತು ದಕ್ಷ ಆಡಳಿತವನ್ನು ನಮ್ಮ ನಗರಕ್ಕೆ ಅವರು ನೀಡಿದ್ದಾರೆ. ನಮ್ಮ ಆಶ್ರಮದ ಆವರಣದ ಒಳಗಿನ ಒಂದು ಮನೆ ಅವರ ಕ್ಷೇತ್ರಕ್ಕೆ ಸೇರುತ್ತದೆ. ಇನ್ನೊಂದು ಮನೆ ಇನ್ನೊಬ್ಬರು ಇದ್ದಾರೆ ಕಾರ್ಪೊರೇಟರ್. ಆದರೆ ಶ್ರೀಮತಿ ಜೆಸಿಂತಾ ಆಲ್ಫ್ರೆಡ್ ಮತ್ತು ವಿಜಯ್ ಆಲ್ಫ್ರೆಡ್ ಯಾರನ್ನು ನಾನು ಸಂಪರ್ಕಿಸಬಹುದು, ನಮ್ಮ ಆಶ್ರಮಕ್ಕೆ ಎಂಥ ಅಗತ್ಯ ಉಂಟು ಅದನ್ನು ಅವರು ತಕ್ಷಣ ಮಾಡಿಕೊಡ್ತಾರೆ. ಈಗಾಗಲೇ ಒಂದು ಫೋಕಸ್ ಲೈಟನ್ನು ನೀಡಿದ್ದಾರೆ, ಇನ್ನೊಂದನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಶ್ರೀಮತಿ ಜೆಸಿಂತಾ ಆಲ್ಫ್ರೆಡ್, ನಿಮ್ಮ ಸೇವೆಗೆ ನಾನು ಧನ್ಯವಾದ ಹೇಳ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಇನ್ನೋರ್ವ ಅಂತ ಹೇಳಿದರೆ, ಒಂದು ಮನೆ ಗೇಟ್ನ ಹತ್ತಿರ ಇರುವಂಥದ್ದು ಅದು ಶ್ರೀಮತಿ ಜೆಸಿಂತಾ ಆಲ್ಫ್ರೆಡ್ ಅವರ ಕ್ಷೇತ್ರದ್ದು. ಮತ್ತು ಉಳಿದಂಥ ಮನೆಗಳು ನಮ್ಮ ಆಶ್ರಮದ ಒಳಗಿನವುಗಳು ಅವು ಎಲ್ಲ ಶ್ರೀ ಭರತ್ ಎಸ್ ಇವರಿಗೆ ಸೇರಿದವು. ಮುಂದಿನ ದಿನಗಳಲ್ಲಿ ನಾನು ನಿಮ್ಮನ್ನು ಕೂಡ ಸಂಪರ್ಕಿಸ್ತೇನೆ. ನಮಗೆ ನಿಮ್ಮ ಕೂಡ ಸಹಕಾರ ಬೇಕು ಮತ್ತು ನೀವು ಮಾಡುವಿರಿ ಅಂತ ಭಾವಿಸ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ, ತುಂಬ ಸಂತೋಷ ನಮಗೆ. ಇಲ್ಲಿರುವಂಥ ಎಲ್ಲ ಗಣ್ಯರ ಮತ್ತು ಅತಿಥಿಗಳ ಪರವಾಗಿ, ನಮ್ಮ ನಿವಾಸಿಗಳ ಪರವಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ. ಇಲ್ಲಿ ನಮ್ಮ ಮಧ್ಯೆ ಇನ್ನೋರ್ವ ತರುಣರಿದ್ದಾರೆ. ಅವರು ಬಂದಾಗ ನಾನು ಅವರ ವಯಸ್ಸು ಕೇಳಿದ್ದೆ. ಇವತ್ತು ನಿಮ್ಮ ಹತ್ರ ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಅವರನ್ನು ನೋಡುವಾಗ ಅಷ್ಟು ವಯಸ್ಸಿನವರಂತ ಯಾರು ಕೂಡ ಅನ್ನಿಸುವುದಿಲ್ಲ. ಶ್ರೀ ಸೋಮಶೇಖರ್ ಅವರು ಪ್ರವಾಸೋದ್ಯಮ ಇಲಾಖೆ ಇದರ ಅಸಿಸ್ಟೆಂಟ್ ಡೈರೆಕ್ಟರ್. ಕೆಲವು ದಿನಗಳ ಹಿಂದೆ ಇಲ್ಲಿ ಬಂದು ನಮ್ಮ ವಸ್ತು ಸಂಗ್ರಹಾಲಯವನ್ನು ನೋಡಿ ಮತ್ತು ಉಳಿದ ಕೆಲವು ಚಟುವಟಿಕೆಗಳು ನಡೆಯುತ್ತಿವೆ ಅದನ್ನು ಕೂಡ ನೋಡಿ ಸಂತೋಷದಿಂದ ಪ್ರಶಂಸಿಸಿ ಅವರು ಹೋಗಿದ್ದಾರೆ. ಇವತ್ತು ಅವರನ್ನು ಬರಬೇಕಂತ ಹೇಳಿದಾಗ ತುಂಬ ಸಂತೋಷದಿಂದ ಬಂದಿದ್ದಾರೆ. ಶ್ರೀ ಸೋಮಶೇಖರ್ ಬುರಿಯಪ್ಪ, ನಿಮ್ಮನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ನಮ್ಮೆಲ್ಲ ಅತಿಥಿಗಳ ಪರವಾಗಿ. ನಮ್ಮ ಮಧ್ಯೆ ಇನ್ನೋರ್ವ ಅತಿಥಿ ಇದ್ದಾರೆ, ವೀಣಾ ಮಂಗಳ. ಜಪ್ಪಿನ ಮಗರು ಈ ವಾರ್ಡಿನ ಕಾರ್ಪೊರೇಟರ್ ಅವರಾಗಿದ್ದಾರೆ.
ನಮ್ಮ ಮಧ್ಯದಲ್ಲಿ ಈಗ 3 ಕಾರ್ಪೊರೇಟರ್ ಇದ್ದಾರೆ. ಸಾಧಾರಣ ಹತ್ತಿರಕ್ಕೆ ಕೆಲವು ಪರ್ಸೆಂಟೇಜ್ ಈ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಉಂಟು. ವೀಣಾ ಮಂಗಳರವರೇ, ನಿಮಗೆ ನಾನು ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಫಾದರ್ ಮುಲ್ಲರ್ ಆಸ್ಪತ್ರೆ ಇದರ ಡೈರೆಕ್ಟರ್ ಫಾದರ್ ರಿಚರ್ಡ್ ಕುಯೋಲಿಯೋ ಅವರು ಇಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ಆಶ್ರಮ ಇಲ್ಲಿ ಸುಮಾರು 400 ಜನ ವಾಸ ಮಾಡ್ತಾರೆ. ವಯಸ್ಸಾದವರು ಮತ್ತು ಏನಾದರೂ ಕಾಯಿಲೆ ಇದ್ದವರು. ಅದಕ್ಕಾಗಿ ಈ ಚಿಕಿತ್ಸೆ ಮತ್ತು ಮದ್ದು ಇದು ಯಾವಾಗಲೂ ಕೂಡ ಬೇಕಾಗುವಂಥದ್ದೇ. ಅದಕ್ಕಾಗಿ ಕೆಲವು ವರ್ಷಗಳಿಂದ ಫಾದರ್ ಮುಲ್ಲರ್ ಆಸ್ಪತ್ರೆ ಮತ್ತು ಸೈಂಟ್ ಆಂಟನಿ ಆಶ್ರಮ ಇದರ ಮಧ್ಯೆ ಒಂದು MOU ಉಂಟು. ಅದಕ್ಕಾಗಿ ಫಾದರ್ ಮುಲ್ಲರ್ ಆಸ್ಪತ್ರೆಯಿಂದ ಪ್ರಸ್ತುತ 2 ಡಾಕ್ಟರ್ ಇದ್ದಾರೆ, ಸಿಸ್ಟರ್ ಇದ್ದಾರೆ, ಆಮೇಲೆ ನರ್ಸಿಂಗ್ ಏಡ್, ಆಮೇಲೆ ವಾರ್ಡ್ ಮೇಡ್, ಹೀಗೆ ಹಲವಾರು ಜನ ಇಲ್ಲಿ ನಮಗೆ ಅವರು ಸೇವೆ ನೀಡ್ತಾ ಇದ್ದಾರೆ. ಇಂಟರ್ನ್ಸ್ ಈ ದಿನಗಳಲ್ಲಿ ಬರುತ್ತಿಲ್ಲ, ಆದರೂ ಕೂಡ ಖಂಡಿತವಾಗಿಯೂ 6 ಜನರು ಅವರ ಸೇವೆಯನ್ನು ನಮ್ಮ ಆಶ್ರಮಕ್ಕೆ ನಿರಂತರವಾಗಿ ನೀಡ್ತಾ ಇದ್ದಾರೆ. ದೊಡ್ಡ ಸೇವೆ. ಏನಾದರೂ ಕಾಯಿಲೆ ಬಂದಾಗ ತಕ್ಷಣಕ್ಕೆ ಅವರು ತಯಾರಿದ್ದಾರೆ. ಅದಕ್ಕಾಗಿ ಈ ಸೇವೆಗಾಗಿ ಫಾದರ್ ರಿಚರ್ಡ್ ಕುಯಲು ನಿಮ್ಮನ್ನು ನಾನು ತುಂಬ ಅಪಾರ ಮನಸ್ಸಿನಿಂದ ಬರಮಾಡಿಕೊಳ್ತೇನೆ ಮತ್ತು ಸ್ವಾಗತಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಅದೇ ಪ್ರಕಾರ ಇಲ್ಲಿ ಹಲವಾರು ಧರ್ಮಗುರುಗಳಿದ್ದಾರೆ, ಧರ್ಮ ಭಗಿನಿಯರಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ನಾನು ಒಂದೇ ಮಾತಿನಿಂದ ಸ್ವಾಗತಿಸ್ತೇನೆ. ನಿಮಗೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತ. ಆಡಳಿತ ಮಂಡಳಿಯ 3 ಮತ್ತು ಫಾದರ್ನವರಿದ್ದಾರೆ. ಅದೇ ಪ್ರಕಾರ ಇಲ್ಲಿ ಮಾರ್ಷಲ್ ಮೊಂತೇರವರಿದ್ದಾರೆ. ನಿಮಗೆ ಕೂಡ ಸ್ವಾಗತ, ತುಂಬ ಹೃದಯದ ಸ್ವಾಗತ. ನಮ್ಮ ಕಟ್ಟಡದ ವಿನ್ಯಾಸ ಮಾಡಿದಂಥ ಆರ್ಕಿಟೆಕ್ಟ್ ಶ್ರೀ ಲಾರೆನ್ಸ್ ಕುಟೀನ್ ಮತ್ತು ಕಾಂಟ್ರಾಕ್ಟರ್ ಶ್ರೀ ರಿಚರ್ಡ್ ರೊಡ್ರಿಗಸ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೂ ಇತರ ಕೆಲಸಗಾರರು ಅವರೆಲ್ಲರೂ ಕೂಡ ಇಲ್ಲಿದ್ದಾರೆ. ಸ್ವಾಗತ ನಿಮಗೆ. ಮಾಧ್ಯಮ ಮಿತ್ರರಿದ್ದಾರೆ. ಇವತ್ತು ಹಲವಾರು ಮಾಧ್ಯಮ ಪತ್ರಿಕೆಗಳಲ್ಲಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಸುದ್ದಿಯನ್ನು ನೀಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತಿರುವಾಗ ಇವತ್ತು ಬಂದದಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ. ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಈ ನಮ್ಮ ಕಟ್ಟಡ ಕಟ್ಟಲಿಕ್ಕೆ ಹಾಗೂ ನಮ್ಮ ಆಶ್ರಮಕ್ಕೆ ನೆರವಾಗುತ್ತಿರುವ ಎಲ್ಲರನ್ನೂ ನಾನು ಧನ್ಯವಾದ ಹೇಳುತ್ತೇನೆ. ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ. ನಮ್ಮ ನಿವಾಸಿಗಳು ದಿನನಿತ್ಯ ಪ್ರಾರ್ಥನೆ ಮಾಡ್ತಾರೆ, ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ನಮ್ಮ ಬಿಷಪರದ್ದು ಒಂದು ಧ್ಯೇಯ ಉಂಟು. ಅದೇನಂತ ಹೇಳಿದರೆ, ಎಲ್ಲಿಯಾದರೂ ಕಾರ್ಯಕ್ರಮಕ್ಕೆ ಹೋದಾಗ ಹೂಗುಚ್ಛ ಬೇಡ ಅಥವಾ ಫಲಕಗಳು ಬೇಡ, ಏನಾದರೂ ಒಂದು ಸಸಿ ಇದ್ದರೆ ಕೊಡಿ, ಅದು ನೆಟ್ಟು ಹಸಿರು ಜಾಸ್ತಿ ಆಗಲಿ, ಫಲ ಜಾಸ್ತಿ ಆಗಲಿ, ಹೂಗಳು ಜಾಸ್ತಿ ಆಗಲಿ ಅಂತ. ಇವತ್ತು ನಾವು ಹೂಗುಚ್ಛದೊಂದಿಗೆ ಗಿಡವನ್ನು ಕೂಡ ತಂದಿದ್ದೇವೆ. ಅದನ್ನು ಈಗ ನಾನು ಹೆಸರು ಕರೀತೇನೆ, ದಯಮಾಡಿ ಯಾರ ಹೆಸರನ್ನು ಕರೀತೇನೆ ಮುಂದೆ ಬಂದು ವೇದಿಕೆ ಮೇಲಿರುವಂಥ ಗಣ್ಯರಿಗೆ ಅದನ್ನು ನೀವು ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ನಮ್ಮ ಪೂಜ್ಯ ಬಿಷಪರಿಗೆ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವಂಥ ಫಾದರ್ ಆಲ್ಬರ್ಟ್ ರೊಡ್ರಿಗಸ್ ರವರು ಹೂವಿನಿಂದ ತುಂಬಿದಂಥ ಗಿಡವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ವೇದವಾಸ್ ಕಾಮತ್ ನಮ್ಮ ಶಾಸಕರು, ಇವರಿಗೆ ಆಲ್ವಿನ್ ಡಿಸೋಜರ್ ಇವರು ಈ ಹೂಗಳಿಂದ ತುಂಬಿದಂಥ ಗಿಡವನ್ನು ನೀಡಬೇಕಾಗಿ ನಮ್ಮ ಶಾಸಕರಿಗೆ ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ನಂತರ ಜಾಯ್ಲಸ್ ಡಿಸೋಜ ಇವರನ್ನು ನಮ್ಮ ಫಾದರ್ ರೋಷನ್ ಡಿಸೋಜ ಅಸಿಸ್ಟೆಂಟ್ ಡೈರೆಕ್ಟರ್ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಜಾರ್ ಲೋಬರ್ ಅವರಿದ್ದಾರೆ. ಇವರನ್ನು ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂಥ ಮಾರ್ಷಲ್ ಮೊಂತೇರವರು ಹೂ ನೀಡಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಜೆಸಿಂತಾ ಆಲ್ಫೆರೆಡ್ ರವರಿದ್ದಾರೆ. ಇವರನ್ನು ನಮ್ಮ ಸಂಸ್ಥೆಯ ಸಿಬ್ಬಂದಿಯಾಗಿರುವಂಥ ಕುಮಾರಿ ಶೈನಿ ಡಿಸೋಜ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಆಮೇಲೆ ಶ್ರೀ ಸೋಮಶೇಖರ್
ಇವರನ್ನು ಡೆನಿಸ್ ಡಿಸೋಜ ಪೆರ್ಮನೂರು ಶ್ರೀ ಐವನ್ ಡಿಸೋಜರವರು ಇವರನ್ನು ಅನಿಲ್ ಫೆರ್ಮಾಯಿ MCC ಬ್ಯಾಂಕ್ನ ಚೇರ್ಮನ್ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಕಾರ್ಪೊರೇಟರ್ ಆಗಿರುವಂಥ ವೀಣಾ ಮಂಗಳ ಇವರನ್ನು ನಮ್ಮ ಸ್ಟೂಡೆಂಟ್ ಸವಿತರವರು ಕುಮಾರಿ ಸವಿತಾ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಎಸ್. ನಮ್ಮ ಕಾರ್ಪೊರೇಟರ್ ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಇವರನ್ನು ಸನ್ವಿತ್ ಇನ್ನೋರ್ವ ವಿದ್ಯಾರ್ಥಿ ಅವರು ಹೂಗಿಚ್ಚವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಂಸ್ಥೆಯ ಬಗ್ಗೆ ನಡೆದು ಬಂದಂಥ ದಾರಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 1898 ಇಸವಿ ಜೂನ್ 12ರಂದು ನಮ್ಮ ಸಂಸ್ಥೆ ಮಿಲಾಗ್ರಿಸ್ ದೇವಾಲಯದಲ್ಲಿ ಹುಟ್ಟಿಕೊಂಡಿತು. ಅದರ ನಂತರ ನಿರಂತರವಾಗಿ ಈ ಸಂಸ್ಥೆ ದೀನದಲಿತರಿಗೆ ಸಹಾಯವನ್ನು ಹಾಗೂ ಸೇವೆಯನ್ನು ನೀಡುತ್ತಾ ಬಂದಿದೆ. ಪ್ರತ್ಯೇಕವಾಗಿ ಸಮಾಜದಲ್ಲಿನ ದೀನರು, ಲಾಸ್ಟ್ ಆ್ಯಂಡ್ ಲೀಸ್ಟ್ ಅವರನ್ನು ನೋಡಿಕೊಳ್ತಾ ಬಂದಿದೆ. ಉಚಿತವಾಗಿ ಏನನ್ನು ಕೂಡ ಅವರಿಂದ ಪಡೆಯದೆ ಈ ಸೇವೆಯನ್ನು ನೀಡುತ್ತಾ ಬಂದಿದೆ. 120 ವರ್ಷಗಳು 2018ರಲ್ಲಿ ಆಗ ಪೂರೈಸಿದಾಗ ನಮ್ಮ ಅಂದಿನ ಆಡಳಿತ ಮಂಡಳಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಅದೇನಂತ ಹೇಳಿದರೆ, ಕಳೆದ 120 ವರ್ಷಗಳ ಈ ಸೇವೆಯ ಸವಿನೆನಪಿಗಾಗಿ ಒಂದು ಯೋಜನೆಯನ್ನು ನಾವು ಕೈಗೊಳ್ಬೇಕಂತ. ಅದೇನಂತ ಹೇಳಿದರೆ, ಹಲವಾರು ಮಂದಿ ಈ ಮಾನಸಿಕ ಕಾಯಿಲೆಯಲ್ಲಿದ್ದವರು ನಮ್ಮ ಹತ್ರ ಬರ್ತಾರೆ ಕೇಳಿಕೊಂಡು, ಅವರ ಮನೆಯವರು ಇಲ್ಲಿ ಸ್ವಲ್ಪ ಅವರನ್ನು ಸೇರಿಸಿಕೊಳ್ಳಿ, ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅವರ ಕಷ್ಟಗಳನ್ನು ಹೇಳಿಕೊಂಡು ಬರ್ತಾರೆ. ಅದೇ ಪ್ರಕಾರ ನಾವು ಕೂಡ ತುಂಬ ಜನರನ್ನು ನೋಡಿದ್ದೇವೆ ಈ ಕಾಯಿಲೆಯಲ್ಲಿ ಇರುವವರನ್ನು. ನಮ್ಮ ಸಂಸ್ಥೆಯಲ್ಲಿ ವೃದ್ಧರ ಹಾಗೂ ಇತರ ಕಾಯಿಲೆಯಲ್ಲಿರುವಂತಹ ಹ್ಯಾಂಡಿಕ್ಯಾಪ್ಡ್ ಇಂಥವರ ಸೇವೆಯನ್ನು ಮಾಡಿದ್ದೇವೆ. ಆದರೆ ಈ ಒಂದು ವರ್ಗದ ಜನರು ನಮ್ಮ ಸಂಸ್ಥೆಯಲ್ಲಿ ಇದ್ದರೆ ಅವರನ್ನು ನೋಡಿಕೊಳ್ಳಿಕ್ಕೆ ನಮಗೆ ಬೇಕಾದಂಥ ಕೌಶಲ್ಯ ನಮ್ಮಲ್ಲಿ ಇದ್ದಿಲ್ಲ. ಅದಕ್ಕಾಗಿ ಇದನ್ನೆಲ್ಲವನ್ನು ಒಳಗೊಂಡಂತಹ ಒಂದು ಯೂನಿಟ್, ಒಂದು ಮನೆ ನಾವು ನಿರ್ಮಾಣ ಮಾಡಬೇಕಂತ. ಅದರ ಪ್ರಕಾರ 2018 ಇಸವಿ ಜೂನ್ 13 ನಮ್ಮ ಹಬ್ಬದ ದಿನ ಅಂದಿನ ಬಿಷಪರು ಅತಿವಂದನೀಯ ಡಾಕ್ಟರ್ ಎಲೋಷಿಯಸ್ ಪೌಲ್ ಡಿಸೋಜರ್ ಅವರು ಈ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದರು. ನಮಗೆ ಕೆಲವು ತಿಂಗಳುಗಳು ಬೇಕಾಯಿತು ಈ ಪರ್ಮಿಷನ್ ಎಲ್ಲ ತೆಗೊಳ್ಳಿಕ್ಕೆ ಮತ್ತು ಉಳಿದ ಎಲ್ಲ ಅಗತ್ಯಗಳನ್ನು ಪೂರೈಸೋಕ್ಕೋಸ್ಕರ. ನಂತರ ಕಳೆದ ವರ್ಷದ ಮೇ ತಿಂಗಳಲ್ಲಿ ನಾವು ಕೆಲಸವನ್ನು ಆರಂಭಿಸಿದೆವು. ಜೂನ್ ತಿಂಗಳ 13ನೇ ತಾರೀಕಿಗೆ ಇದರ ಉದ್ಘಾಟನೆ ಆಗಬೇಕಿತ್ತು. ಅದರ ಮಧ್ಯದಲ್ಲಿ ಕೊರೋನಾ ಬಂತು. ಆದ್ದರಿಂದ ನಮಗೆ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಾವು ಇವತ್ತು ಇಟ್ಟಿದ್ದೇವೆ. ಯಾಕೆ ಇವತ್ತಂತ? ಯಾಕಂತ ಹೇಳಿದರೆ, ನಾನು ಧರ್ಮಾಧ್ಯಕ್ಷರಾದ ಕೇಳಿದೆ, ಡಿಸೆಂಬರ್ 8ರಂದು ಮಾತೆ ಮರಿಯಮ್ಮನವರ ಹಬ್ಬ ಅಂದು ಆಗ್ತದಂತ ಹೇಳಿಕೊಂಡು ಅವರು ಹೇಳಿದರು. ಆಗ ಅವರು ಪ್ರಾರ್ಥನೆಯಲ್ಲಿ ಇರ್ತಾರೆ ಸೆಮಿನರಿಯಲ್ಲಿ, ಅಂದು ಆಗುವುದಿಲ್ಲ ಅಂತ ಹೇಳಿಕೊಂಡು. ಹಾಗಾದರೆ ಅದರ ಹತ್ತಿರದ ಮಾತೆ ಮರಿಯಮ್ಮನವರ ಹಬ್ಬ ಯಾವುದಂತ ನೋಡುವಾಗ ಇವತ್ತು ಮಾತೆ ಮರಿಯಮ್ಮ ಅವರನ್ನು ದೇವಾಲಯದಲ್ಲಿ ಸಮರ್ಪಣೆ ಮಾಡಿದಂಥ ದಿನ ಇವತ್ತಾಗಬಹುದಂತ ನಾವು ಈ ಒಂದು ದಿನವನ್ನು ನಿಗದಿಪಡಿಸಿದೆವು. ಯಾಕಾಗಿ ಅವರ್ ಲೇಡಿ ಆಫ್ ಮಿರಕಲ್ಸ್ ಈ ಕಟ್ಟಡಕ್ಕೆ ನಾವು ಹೆಸರನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಮಿಲಾಗ್ರಿಸ್ ಚರ್ಚ್ ಅಂತ ಹೇಳಿದರೆ ಅವರ್ ಲೇಡಿ ಆಫ್ ಮಿರಕಲ್ಸ್. ಈ ಸಂಸ್ಥೆ ಹುಟ್ಟಿಕೊಂಡದಲ್ಲಿ ನಮ್ಮ ಆವರಣದೊಳಗೆ ಈ ದೇವಾಲಯಕ್ಕೆ ಅಥವಾ ಅಲ್ಲಿಯ ಈ ನೆನಪಿಗೆ ಏನು ಕೂಡ ಇಲ್ಲ. ಆದ್ದರಿಂದ ಸಂತ ಆಂತೋನಿ ಅವರಿಗೆ ಕೂಡ ಮಾತೆ ಮರಿಯಮ್ಮ ಅಂತ ಹೇಳಿದರೆ ತುಂಬ ಅಭಿಮಾನ. ಅವರು ತಮ್ಮನ್ನೇ ಸಮರ್ಪಿಸಿಕೊಟ್ಟವರು. ಅದಕ್ಕಾಗಿ ನಾವು ಈ ಮನೆಯನ್ನು ಅವರ್ ಲೇಡಿ ಆಫ್ ಮಿರಕಲ್ಸ್ ಮಿಲಾಗ್ರಿಸ್ ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಿಕೊಟ್ಟಿದ್ದೇವೆ. ಅದಕ್ಕಾಗಿ ಈ ಮನೆಗೆ ಈ ಹೆಸರು. ಈ ಮನೆಯಲ್ಲಿ ಏನು ಉಂಟಂತ ಹೇಳಿಕೊಂಡು
ಮೊದಲ ಈ ಗ್ರೌಂಡ್ ಲೆವೆಲ್ ಅಂತಸ್ತಿನಲ್ಲಿ 50 ಮಂದಿ ಪುರುಷರಿಗೆ ಮತ್ತು ಮೊದಲನೆಯ ಮಹಡಿಯಲ್ಲಿ 50 ಮಂದಿ ಮಹಿಳೆಯರಿಗೆ ಅಲ್ಲಿ ನಿಲ್ಲುವಂಥ ಅವಕಾಶ ಉಂಟು. ಮತ್ತು ದಾದಿಯರ ಸೇವೆ 4 ಜನ ದಾದಿಯರನ್ನು ನಾವು ನೇಮಿಸಿದ್ದೇವೆ. ಓರ್ವ ಕೌನ್ಸಿಲರ್ ಮತ್ತು 2 ವಾರ್ಡ್ ಮೇಯರ್, ಇಷ್ಟು ಜನರನ್ನು ನಾವು ನೇಮಿಸಿದ್ದೇವೆ. ಯಾಕಂತ ಹೇಳಿದ್ರೆ ಇಲ್ಲಿದ್ದವರನ್ನು ಒಳ್ಳೆಯದು ಮಾಡಿ ನೋಡಿಕೊಳ್ಳಬೇಕೆಂಬ ಉದ್ದೇಶದಿಂದ. ಕೆಲವರು ಹೊರಗಡೆಯಿಂದ ಕೇಳಿದರು, ಏನು ನೀವು ಕಮರ್ಷಿಯಲ್ ಹೋಟೆಲ್ ಏನಾದರೂ ಕಟ್ಟಿದ್ರ ಅಂತ ಹೇಳಿಕೊಂಡು. ಯಾಕೆ ಕೇಳಿದೆ, ಅಲ್ಲ ಅದು ಹಾಗೆ ಕಾಣ್ತದಂತ ಹೇಳಿಕೊಂಡು. ನಾನು ಹೇಳಿದೆ, ಬಡ ಹುಡುಗರು ಪಾಪ ಇರಲಿ, ಅವರಿಗೆ ಕೂಡ ಒಂದು ಇಂಥ ಸೌಲಭ್ಯ ಸಿಗಲಿ, ಒಳ್ಳೆಯ ಸೌಲಭ್ಯ. ಯಾಕಂತ ಹೇಳಿದ್ರೆ ಅವರು ಇಲ್ಲದಿದ್ದರೆ ಯಾರು ನೋಡಿಕೊಳ್ತಾರೆ ಅಂತ ಹೇಳಿಕೊಂಡು. ಕೆಲವರು ಬರ್ತಾರೆ ನಮ್ಮ ಹತ್ರ, ನಾವು ಸ್ವಲ್ಪ ಹಣ ಕೊಡ್ತೇವೆ, ನಮಗೆ ಒಂದು ರೂಮ್ ಕೊಡ್ತೀರಾ ಅಂತ ಹೇಳಿಕೊಂಡು. ನಾನು ಹೇಳ್ತೇನೆ ಏನಂತ ಹೇಳಿದರೆ, ಈ ಸಂಸ್ಥೆ ಇರುವುದು ಕಡು ಬಡವರಿಗೆ, ಎಲ್ಲಿ ಕೂಡ ಹೋಗಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅಂಥವರಿಗೆ ಮಾತ್ರ ಇದು ಇರುವುದು. ಅದಕ್ಕಾಗಿ ಯಾರಾದರೂ ಹಣ ಕೊಟ್ಟು ನಿಲ್ಲುವರಿದ್ದರೆ ಪೇಯ್ಡ್ ಹೋಮ್ಸ್ ಉಂಟು, ಅಲ್ಲಿ ಹೋಗ್ಬೋದು ಅಂತ ಹೇಳಿಕೊಂಡು ನಾವು ಆ ಒಂದು ಆಧಾರದ ಮೇಲೆ ಇಲ್ಲಿ ಅವರನ್ನು ದಾಖಲು ಮಾಡ್ತೇವೆ ಮತ್ತು ಅವರನ್ನು ನೋಡಿಕೊಳ್ತೇವೆ. ದಾಖಲಾತಿಯಿಂದ ಕೊನೆಯ ಕ್ಷಣ ತನಕ, ಅಂತಿಮ ಸಂಸ್ಕಾರ ತನಕ ಉಚಿತವಾಗಿ ನೋಡಿಕೊಳ್ತೇವೆ. ಆದ್ದರಿಂದ ಈ ಸಂಸ್ಥೆ ಹಿಂದೆ ಕೂಡ ಮತ್ತು ಮುಂದೆ ಕೂಡ ಈ ಒಂದು ಸೇವೆಯನ್ನು ನೀಡಲಿದೆ. ಮತ್ತು ಇಲ್ಲಿ ಈ ಸಭಾಂಗಣ ಉಂಟು. ಎಲ್ಲಿಯಾದರೂ ನಮ್ಮ ನಿವಾಸಿಗಳಿಗೆ, ಇಲ್ಲಿ ಇರುವವರಿಗೆ ಬೋರ್ ಆದರೆ ಅಥವಾ ಏನಾದರೂ ಸ್ವಲ್ಪ ಚಟುವಟಿಕೆ ಬೇಕಿದ್ದರೆ ಇಲ್ಲಿ ಬಂದು ಅವರಿಗೆ ಸ್ವಲ್ಪ ಆಟ ಅಥವಾ ಏನಾದರೂ ಇನ್ನಿತರ ಚಟುವಟಿಕೆಗಳು ಮಾಡಲಿಕ್ಕೆ ಇಲ್ಲಿ ಇದನ್ನು ನಾವು ಈ ಸಭಾಂಗಣವನ್ನು ಮಾಡಿದ್ದೇವೆ. ಈ ಮಾಡಿದ ಮೇಲೆ ಸೌರಶಕ್ತಿಯ ಪ್ಯಾನೆಲ್ಸ್ಗಳಿವೆ. ನಮ್ಮ ಆವರಣದ ಒಳಗಿನ ಎಲ್ಲ ಮನೆಗಳಿಗೆ ಬೇಕಾದಷ್ಟು ವಿದ್ಯುತ್ ಶಕ್ತಿ ಈ ಮೇಲೆ ಇರುವಂಥ ಸೌರಶಕ್ತಿ ಪ್ಯಾನೆಲ್ಗಳು ಉತ್ಪಾದನೆ ಮಾಡುತ್ತೇವೆ. 6ನೇ ತಾರೀಕಿಗೆ ಅದನ್ನು ನಾವು ಓಪನ್ ಮಾಡಿದೆವು ಅಂತ ಹೇಳಿದರೆ ಚಾಲನೆ ನೀಡಿದೆವು. ಇವತ್ತಿಗೆ 2200 ಯೂನಿಟ್ ಉತ್ಪಾದನೆ ಆಗಿದೆ ಈಗಾಗಲೇ. ಆದ್ದರಿಂದ ನಮ್ಮ ಈ ಆವರಣದ ಒಳಗಿನ ಎಲ್ಲ ಮನೆಗಳಿಗೆ ಬೇಕಾಗುವಷ್ಟು ಸೌರಶಕ್ತಿಯನ್ನು ಇಲ್ಲಿ ನಾವು ಉತ್ಪಾದನೆ ಮಾಡುತ್ತೇವೆ. ನಮ್ಮ ಇಲ್ಲಿನ ನಿವಾಸಿಗಳಿಗೆ ಸ್ವಲ್ಪ ಹುರುಪಿನಿಂದ ಇಡಲಿಕ್ಕೆ, ಇದು ಕುಶಲಭರಿತವಾಗಿ ಇಡಲಿಕ್ಕೆ ನಮ್ಮ ಹತ್ರ ಆಡು ಸಾಕಣೆ ಮತ್ತು ಕೋಳಿ ಸಾಕಣೆ, ಬಾತ್ಕೋಳಿ, ಆಮೇಲೆ ಆಡು ಇವುಗಳಿವೆ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಬೋರ್ ಹೊಡೆದರೆ ಸ್ವಲ್ಪ ಬೇಜಾರಾದರೆ ಅಲ್ಲಿ ಹೋಗಿ ಅವುಗಳನ್ನು ನೋಡ್ಬೋದು. ಆನಂತರ ಏನುಂಟು ಅಂತ ಹೇಳಿದರೆ ನಮ್ಮ ಹತ್ರ ಪಾರಿವಾಳ ಆಮೇಲೆ ಮೊಲ ಸಾಕಣೆ ಇಲ್ಲುಂಟು. ಫಾದರ್ ಆಲ್ಬರ್ಟ್ ಅವರು ಬಂದಿದ್ದಾರೆ. ಅವರಿಗೆ ಒಂದು ಹವ್ಯಾಸ ಉಂಟು, ಏನಂತ ಹೇಳಿದರೆ ಗಾಳ ಹಾಕಿ ಮೀನು ಹಿಡಿಯುವಂಥದ್ದು. ಅದಕ್ಕಾಗಿ ಫಾದರ್ ರೋಷನ್ ಅವರು ಇತ್ತೀಚೆಗೆ ಕಲ್ಕತ್ತಾದಿಂದ ಆಮದು ಮಾಡಿದಂಥ 2000 ಮೀನುಗಳನ್ನು ತಂದಿದ್ದಾರೆ. ಗಾಳ ಹಾಕಲಿಕ್ಕೆ ಸ್ವಲ್ಪ ಸಮಯ ಉಂಟು ಮಾತ್ರ, ಯಾಕಂದರೆ ಚಿಕ್ಕದುಂಟು ಈಗ. ಹೀಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಇಲ್ಲಿ ಆಗ್ತವೆ. ನಮ್ಮ ಜನರಿಗೆ ಸ್ವಲ್ಪ ಹುರುಪಿನಿಂದ, ಸ್ವಲ್ಪ ಸಂತೋಷದಿಂದ, ಉತ್ಸಾಹದಿಂದ ಇಡಲಿಕ್ಕೆ ಇದೆಲ್ಲ ಉಂಟು. ನೀವು ಕೂಡ ಸಮಯ ಇದ್ದಾಗ ಬಂದು ನೋಡ್ಬೋದು. ಇಷ್ಟು ಹೇಳಿ ನಾನು ನಿಮ್ಮೆಲ್ಲರನ್ನು ಪುನಃ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ಸ್. ಫಾದರ್ ಒನಿಲ್ ಡಿಸೋಜ ಅವರು ಬಡವರ ನಾಡಿ ಮಿಡಿತವನ್ನು ಚೆನ್ನಾಗಿ ಬಲ್ಲವರು. ಅವರ ಮಾತಿನಲ್ಲೇ ನಮಗೆ ತಿಳಿಯುತ್ತೆ. ಅವರು ಬಡವರು ಎಂದು ಕಾಣದೆ ಅವರನ್ನು ಮನುಷ್ಯತ್ವದಿಂದ ಕಾಣುವಂಥ ಅವರ ದೊಡ್ಡ ಗುಣ. ಅವರ ಮುಂದಾಳತ್ವದಲ್ಲಿ ಸಂಸ್ಥೆ ಅದೆಷ್ಟು ಪ್ರಗತಿ ಕಂಡಿದೆ, ಇನ್ನೂ ಪ್ರಗತಿಯಲ್ಲಿ ಸಾಗಲಿ ಎಂದು ಆಶಿಸುತ್ತೇನೆ. ಮಾತ್ರವಲ್ಲ, ವೇದಿಕೆಯಲ್ಲಿರುವ ವ್ಯಕ್ತಿಗಳ ಪರಿಚಯ ಮಾತ್ರ ಅಲ್ಲ, ಅವರ ವ್ಯಕ್ತಿತ್ವದ ಪರಿಚಯವನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಫಾದರ್ ಒನಿಲ್ ಡಿಸೋಜ, ತಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಓರ್ವ ತತ್ವಜ್ಞಾನಿ ಹೇಳ್ತಾನೆ, ದಾರಿ ಇಲ್ಲ ಅಂತ ನಡೆಯುವುದನ್ನು ನಿಲ್ಲಿಸಬಾರದು, ನಾವು ನಡೆದದ್ದೇ ದಾರಿ ಆಗಬೇಕು. ಆ ದಾರಿ 4 ಜನರಿಗೆ ಸ್ಫೂರ್ತಿಯಾಗಬೇಕು. ಸನ್ಮಾನ್ಯ ಶ್ರೀ ಐವನ್ ಡಿಸೋಜರ್ ಅವರು ಅವರದ್ದೇ ಆದ ರೀತಿಯಲ್ಲಿ ರಾಜಕೀಯದಲ್ಲಿ ಮೆರುಗು ಕೊಟ್ಟವರು. ನಮ್ಮ ಸಮುದಾಯದ ನಾಯಕರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ವಿನಂತಿಸುತ್ತೇನೆ, ದಯವಿಟ್ಟು ಮುಂದೆ ಬಂದು ಅವರ ಸಂದೇಶವನ್ನು ನೀಡಬೇಕಾಗಿ. ಧ್ವನಿ ಆಶ್ರಮ ಇದರ ಹೊಸ ಕಟ್ಟಡ ಮತ್ತು ಇದರ ಆಶೀರ್ವಚನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನರವರೇ, ವೇದಿಕೆಯಲ್ಲಿ ಉಪಸ್ಥಿತ ಇರುವಂಥ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ರವರೇ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ JR ಲೋಬೋರವರೇ,
ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂಥ ಜಾಯ್ಲಸ್ ಡಿಸೋಜರ್ ಅವರೇ, ಸ್ಥಳೀಯ ಕಾರ್ಪೊರೇಟರ್ ಮಾಜಿ ಮೇಯರ್ ಆಗಿರುವಂಥ ಶ್ರೀಮತಿ ಜಸಿಂತಾ ಆಲ್ಫ್ರೆಡ್ ಅವರೇ, ಸ್ಥಳೀಯ ಕಾರ್ಪೊರೇಟರ್ ಭರತ್ ಅವರೇ, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಸೋಮಶೇಖರ್ ಅವರೇ, ವೀಣಕ್ಕರ್ ಅವರೇ, ಇನ್ನೊಬ್ಬ ಕಾರ್ಪೊರೇಟರ್, ಫಾದರ್ ಮುಲ್ಲರ್ಸಿನ ನಿರ್ದೇಶಕರಾದಂಥ ರೆವರೆಂಡ್ ಫಾದರ್ ರಿಚರ್ಡ್ ಕುಯೆಲ್ಲೋರವರೇ, ಈ ಸಂಸ್ಥೆಯ ನಿರ್ದೇಶಕರು ನನ್ನ ಮಿತ್ರರು ಆಗಿರ್ತಕ್ಕಂಥ ಫಾದರ್ ಒನೀಲ್ ಡಿಸೋಜರ್ ಅವರೇ, ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಇಲ್ಲಿಯ ನಿವಾಸಿಗಳೇ, ಪತ್ರಕರ್ತ ಮಿತ್ರರೇ, ಬಂಧುಗಳೇ, ಅತ್ಯಂತ ಸಂತೋಷದ ವಿಚಾರ, ಸಂತ ಆಂಟೋನಿ ಆಶ್ರಮದಲ್ಲಿ ಒಂದು ಆಸ್ಪತ್ರೆ ಇವತ್ತು ಲೋಕಾರ್ಪಣೆ ಆಗಿದೆ. ಈ ಆಶ್ರಮದ ಒಳಗೆ ಬರುವುದು ಅಂದರೆ ಅದು ಒಂದು ಶಾಂತಿಯ ಕೇಂದ್ರ. ಇಲ್ಲಿ ಬಂದರೆ ಕಷ್ಟ ಸುಖ ಮತ್ತು ಸಂತೋಷ ಇದರ ಎಲ್ಲ ಅರಿವು ಆಗ್ತದೆ. ಇಲ್ಲಿ ಇದ್ದಂಥ ನಿವಾಸಿಗಳು ನೈಜ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅವರನ್ನು ಪ್ರೀತಿಸಿ ಪೋಷಿಸುವಂಥ ವ್ಯಕ್ತಿಗಳು. ನಾವು ರಸ್ತೆಯ ಅಲ್ಲಿ ಆಚೆ ಹೋಗತಕ್ಕಂಥ ಸಂದರ್ಭದಲ್ಲಿಯೂ ನಾವು ಒಂದೊಮ್ಮೆ ಒಳಗಡೆ ಸಂಜೆ ಹೊತ್ತಿಗೆ ನೋಡಿದರೆ ಆ ಮಾರ್ಗದಲ್ಲಿ ವಾಕಿಂಗ್ ಮಾಡ್ತಕ್ಕಂಥದ್ದು ಕಾಣ್ತೀವಿ. ಅನೇಕ ಬಾರಿ ಅನೇಕ ಕಾರ್ಯಕ್ರಮಗಳಿಗೆ ನಾನು ಈ ಆಶ್ರಮದ ಒಳಗಡೆ ಬಂದಿದ್ದೇನೆ. ಈ ಆಶ್ರಮದಲ್ಲಿರುವಂಥ ನಿವಾಸಿಗಳ ಕಷ್ಟವನ್ನು ಕಂಡಿದ್ದೇನೆ ಮತ್ತು ಅವ್ರನ್ನ ನೋಡ್ತಕ್ಕಂಥ, ಅವರ ಪೋಷಣೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ಸಂತೋಷವನ್ನು ನಾನು ಕಂಡಿದ್ದೇನೆ. ಫಾದರ್ ಒನೀಲ್ ಅವರು ಇಲ್ಲಿ ನಿರ್ದೇಶಕರಾಗಿ ಬಂದ ಮೇಲೆ, ಅದರ ಪೂರ್ವದಲ್ಲಿ ಕೂಡ ಯಾರೆಲ್ಲ ಧರ್ಮಗುರುಗಳು ಇಲ್ಲಿ ಸೇವೆ ಮಾಡ್ತಾಯಿದ್ರು, ಅವರು ಇಲ್ಲಿದ್ದಂಥ ಎಲ್ಲ ನಿವಾಸಿಗಳ ತಂದೆಗಳಾಗಿ, ತಾಯಿಗಾಗಿ, ದೇವರಾಗಿ ಅವರ ಪೋಷಣೆಯನ್ನು ಮಾಡಿದ್ದಾರೆ. ವಸ್ತುಶಃ ಹೇಳಬೇಕಾಗಿದ್ದರೆ ನಮ್ಮ ಧರ್ಮಗುರುಗಳ ಸೇವೆ ಅದು ದೇವರ ಸೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ವೇದವ್ಯಾಸ ಕಾಮತ್ ಅವರು, ಲೋಬರ್ ಅವರು ವಿಧಾನಸಭೆಯ ಒಳಗಡೆ ಹೋಗಿ ಕಾನೂನುಗಳನ್ನು ರಚನೆ ಮಾಡ್ತೀವಿ. ಆ ವಿಧಾನಸಭೆಯಲ್ಲಿ ಒಂದು ವರ್ಡ್ ಬರೆದಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ. ಅದರ ಅರ್ಥ, ನಾವಲ್ಲಿ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದರೆ ಅಥವಾ ನಾವು ಏನಾದರೂ ಒಂದು ಕಾನೂನನ್ನು ರಚನೆ ಮಾಡುವುದಾದರೆ ಅದು ವಸ್ತುಶಃ ದೇವರ ಕೆಲಸ ಅಂತ ನಾವು ಭಾವಿಸಿಕೊಳ್ಬೇಕು ಅಂತ ಅರ್ಥ. ಅದೇ ರೀತಿಯಲ್ಲಿ ಈ ಆಶ್ರಮದಲ್ಲಿ ಯಾರು ಒಳಗೆ ಬರ್ತಾರೆ ಅವರ ಆರೈಕೆ ಮಾಡಿ, ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಟ್ಟು, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ವಸ್ತುಶಃ ದೇವರ ಕೆಲಸ ಮಾಡುವಂಥ ಒಂದು ಸ್ಥಳ ಇದ್ದರೆ ಅದು ಸೆಂಟ್ ಆಂಟನಿ ಆಶ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾನು ಧರ್ಮಗುರುಗಳಿಗೆ, ಬಿಷಪರಿಗೆ, ಧರ್ಮ ಭಗಿನಿಯರಿಗೆ, ಅವರ ಸೇವೆ ಸಲ್ಲಿಸುವ ಎಲ್ಲರನ್ನ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವು ಅನೇಕರನ್ನು, ಬಡವರನ್ನು ಕಂಡಿದ್ದೇವೆ, ಆಸಕ್ತರನ್ನು ಕಂಡಿದ್ದೇವೆ, ಸಮಾಜದಲ್ಲಿ ತನ್ನ ಜೀವನದಲ್ಲಿ ಜಿಗುಪ್ಸೆಗೊಂಡವ್ರನ್ನ ಕಂಡಿದ್ದೇವೆ, ಮಾರ್ಗದಲ್ಲಿ ಬಿದ್ದವ್ರನ್ನ ಕಂಡಿದ್ದೇವೆ, ನಾನಿಂದು ಬದುಕಿ ಪ್ರಯೋಜನ ಇಲ್ಲದವ್ರನ್ನ ಕಂಡಿದ್ದೇವೆ. ಆ ಎಲ್ಲರೂ ತಮ್ಮ ಆಶ್ರಯಕ್ಕಾಗಿ ಈ ಆಶ್ರಮದ ಒಳಗೆ ಪ್ರವೇಶ ಮಾಡಿದರೆ ಅವರು ಮತ್ತೆ ಹಿಂದಿರುಗಿ ಹೋಗುವಾಗ ಅವರ ಜೀವನ ಶೈಲಿಯೇ ಬದಲಾವಣೆ ಆಗಿದ್ದನ್ನು ನಾನು ಕಂಡಿದ್ದೇನೆ. ಅದರ ಅರ್ಥ, ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಶಿಕ್ಷಣ, ಅವರಿಗೆ ಬೇಕಾದ ಎಲ್ಲ ಸಹಾಯ, ಅವರ ಮಾನಸಿಕವಾಗಿ ಅವರನ್ನು ಸಿದ್ಧತೆ ಮಾಡ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಮತ್ತೂ ಅವರು ಸೇವೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಈ ಆಶ್ರಮ ಕೆಲಸ ನಿರ್ವಹಿಸ್ತಾ ಇದೆ. ನಾನು ಶಾಸಕರಿಗೆ ವಿನಂತಿ ಮಾಡ್ತೇನೆ, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು, ಸರ್ಕಾರ ಮಾಡಬೇಕಾದ ಅನೇಕ ಕರ್ತವ್ಯಗಳು, ಸರ್ಕಾರ ಏನು ಆಶ್ರಮಗಳು ನಡೆಸ್ತವೆ, ಸರ್ಕಾರದ ಉದ್ದೇಶ ಇದೆ, ಯಾರು ಒಳ್ಳೆಯ ಆಶ್ರಮ ನಡೆಸ್ತಾರೆ
ಅವರಿಗೆ ಸಹಾಯ ಮಾಡಬೇಕು ಅಂತ ಏನು ತಾವು ಬಯಸ್ತೀರಿ, ಅದೇನಾದರೂ ಬಯಸಿ ನೀವು ಸಹಾಯ ಮಾಡೋದಾಗಿದ್ದರೆ ಅದು ಸೆಂಟ್ ಆಂಟನಿ ಆಶ್ರಮಕ್ಕೆ ತಾವು ಮಾಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಫಾದರ್ ಅವರು 2 ಮಾತನ್ನು ಹೇಳಿದರು. ಸ್ಥಳೀಯ ಕಾರ್ಪೊರೇಟರ್ ಭರತ್ ಅವರಿಗೆ ಮತ್ತು ಜಸಿತಾ ಅವರಿಗೆ ನಾನು ಮುಂದಕ್ಕೆ ನಿಮ್ಮ ಸಹಾಯ ಕೇಳ್ತೇನೆ ಅಂತ ಮಾತನ್ನು ಹೇಳಿದರು. ನೀವಿಬ್ಬರು ಕಾರ್ಪೊರೇಟರ್ಗಳಾಗಿದ್ದೀರಿ. ನೀವೇನಾದರೂ ಎಲ್ಲರ ಜೊತೆಗೂಡಿ ಒಂದು ದೊಡ್ಡ ಸಂಖ್ಯೆ ಅತಿ ಬಡವರನ್ನು, ಸಮಾಜದಲ್ಲಿ ತನಗೆ ಏನೂ ದಾರಿ ಇಲ್ಲ ಅಂತ ಹೇಳುವವ್ರನ್ನ ಸಹಾಯ ಮಾಡಬೇಕಾಗಿದ್ದರೆ ಅದು ಆಶ್ರಮದಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಪುಣ್ಯ ಸಂಪಾದನೆ ಮಾಡ್ತೀರಿ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಫಾದರ್ ಅನಿಲ್ ಅವರು ನಮ್ಮನ್ನೆಲ್ಲ ಸಂತೋಷದಿಂದ ಈ ಒಂದು ಆಶ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಬರಮಾಡಿಕೊಂಡಿದ್ದಾರೆ, ನಮಗೆಲ್ಲರಿಗೂ ಸಂತೋಷಗೊಳಿಸಿದ್ದಾರೆ. ಇನ್ನು ಮುಂದಕ್ಕೆ ಈ ಆಸ್ಪತ್ರೆಯಲ್ಲಿ ಅವರು ವೈದ್ಯರುಗಳು ನೀಡುವಂಥ ಸೇವೆ ಅದು ಉನ್ನತ ಮಟ್ಟದಾಗಲಿ, ಯಾರು ಆಸ್ಪತ್ರೆ ಒಳಗಡೆ ಬರ್ತಾರೆ ಅವರು ಬೇಗ ಗುಣಮುಖರಾಗಿ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಲಿ ಅಂಥೇಳಿ ಈ ಆಸ್ಪತ್ರೆಯನ್ನು ತಯಾರಿಸಲು ಸಿದ್ಧ ಮಾಡಲು ನಮ್ಮ ಬಿಷಪ್ಪರು. ನಾನು ಯಾರಾದರೂ ಕೇಳಿ ದೇವರನ್ನು ಕಂಡಿದೆಯಾ ಕೇಳಿದರೆ ನಾನು ಕೆಲವೊಮ್ಮೆ ಇಲ್ಲ ಅಂತ ಹೇಳ್ತೇನೆ. ಮೋಸ್ಟ್ ಆಫ್ ದ ಟೈಮ್ ಐ ಸೇ ಎಸ್. ಯಾರನ್ನು ಅಂದರೆ ನಮ್ಮ ಬಿಷಪ್ಪರನ್ನ ಕಂಡು. ನನಗೆ ದೇವರು ನಾನು ನೋಡಿಲ್ಲ, ಆದರೆ ದೇವರ ಪ್ರತಿರೂಪವನ್ನು ನೋಡ್ತಕ್ಕಂಥ ಒಬ್ಬರು ಧರ್ಮಗುರುಗಳಂತ ಇದ್ದರೆ ಅದು ಪೂಜ್ಯ ಬಿಷಪ್ಪರು ಅಂತ ನಾನು ಮತ್ತೊಮ್ಮೆ ಹೇಳಿ, ನಿಮ್ಮ ಕಾರ್ಯಗಳಲ್ಲಿ ಎಲ್ಲ ಸುಖ ಮತ್ತು ಸಂತೋಷ ಆಗಿ ನಡೆಯಲಿ, ನಿಮ್ಮ ಹತ್ತಿರ ಬರುವವರು ಎಲ್ಲರಿಗೂ ಉತ್ತಮ ಸೇವೆ ಲಭಿಸಲಿ ಮತ್ತು ನಿಮ್ಮ ಬೋಧನೆಯಿಂದ ಸಮಾಜ ಪ್ರಗತಿ ಹತ್ರ ಮತ್ತು ಒಳ್ಳೆಯ ದಾರಿಯಲ್ಲಿ ಅದು ಮುಂದೆ ಹೋಗಲಿ ಅಂತ ಹೇಳಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ನೀಡಿದಂಥ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ತಮಗೆ ಎಲ್ಲರ ಪರವಾಗಿ ಈ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ 1000 ಅರ್ಥ ಇರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಬೇಕು. ಶ್ರೀ ಜೆ.ಆರ್. ಲೋಬೋ, ಮಾತು ಕಡಿಮೆ ಕೆಲಸ ಜಾಸ್ತಿ, ಪ್ರಾಮಾಣಿಕ ವ್ಯಕ್ತಿತ್ವ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಅವರ ಸಂದೇಶ ನಾವು ಕೇಳಲು ಕಾಯ್ತಾ ಇದ್ದೇವೆ. ಶ್ರೀ ಜೆ.ಆರ್. ಲೋಬೋ. ನಮ್ಮೆಲ್ಲರ ಆತ್ಮೀಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಆಗಿರುವಂಥ ವಂದನೀಯ ಪೂಜ್ಯ ಧರ್ಮಾಧ್ಯಕ್ಷರೇ, ಈ ಭಾಗದ ಆತ್ಮೀಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ರವರೇ, ಮಾಜಿ MLC ಆಗಿರುವಂಥ ಸನ್ಮಾನ್ಯ ಶ್ರೀ ಐವನ್ ಡಿಸೋಜರವರೇ, ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಜಾಯ್ಲಸ್ರವರೇ, ಈ ಭಾಗದ ಕಾರ್ಪೊರೇಟರ್ಗಳು ಆಗಿರುವಂಥ ಜಸಿಂತಾ ಆಲ್ಫ್ರೆಡ್ರವರೇ, ಸಂದೀಪ್ ರವರೇ, ನಮ್ಮ ಫಾದರ್ ಮುಲ್ಲರ್ಸ್ನ ನಿರ್ದೇಶಕರಾದ ವಂದನೀಯ ಫಾದರ್ ರಿಚರ್ಡ್ ಕುಯೆಲೋರವರೇ, ಸೋಮಶೇಖರ್ ರವರೇ, ಮೆಸ್ಕಾಮ್ನ GM ಮೌರಿಸ್ ಡಿಸೋಜರವರೇ, ಆತ್ಮೀಯರಾದ ನಿರ್ದೇಶಕರಾದ ವಂದನೀಯ ಫಾದರ್ ಓನಿಲ್ ಡಿಸೋಜರವರೇ, ವಂದನೀಯ ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ನನ್ನ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಒಂದು ಭಾಳ ಸುಂದರವಾದ ಕಾರ್ಯಕ್ರಮ. ಪಾಶ್ಚಾತ್ಯ ದೇಶದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಅಂತ ಇರ್ತದೆ. ಯಾರಾದರೂ ವೃದ್ಧ ಕಾಲದಲ್ಲಿ ಅಸೌಖ್ಯರಾದರೆ ಅವರಿಗೆ ಸರ್ಕಾರವೇ ನೋಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಹೆದರಿಕೆ ಇಲ್ಲ, ಏನು ಆಸ್ಪತ್ರೆ ಖರ್ಚಾದರೂ ನೋಡುವವರಿದ್ದೆ ಸರ್ಕಾರ ಇದೆ. ಆದರೆ ನಮ್ಮ ದೇಶದಲ್ಲಿ ಅದೊಂದು ವ್ಯವಸ್ಥೆ ಇನ್ನೂ ಜಾರಿಗೆ ಬಂದಿಲ್ಲ. ನಮಗೆ ಸಮಾಜವೇ, ಸಮಾಜದ ಒಳ್ಳೆಯ ವ್ಯಕ್ತಿಗಳೇ ಸೋಷಿಯಲ್ ಸೆಕ್ಯೂರಿಟಿ. ಇವತ್ತು ಸಂತ ಆಂಥೋನಿ ಆಶ್ರಮದಲ್ಲಿ ಬಹುಶಃ 1898ರಿಂದ ನಿರಂತರವಾಗಿ ಸಾವಿರಾರು ಮಂದಿಗೆ ಆಶ್ರಯವನ್ನು ಕೊಟ್ಟು ಅವರ ಜೀವನಕ್ಕೆ ಒಂದು ಅರ್ಥ ಬರುವಂತೆ ಮಾಡಿರುವಂಥ ವ್ಯವಸ್ಥೆ, ಆ ಸೋಷಿಯಲ್ ಸೆಕ್ಯೂರಿಟಿ ಕೊಟ್ಟದ್ದು
ಈ ಒಂದು ಸಂಸ್ಥೆ ಮತ್ತು ಸಮಾಜ. ಆದ್ದರಿಂದ ಮೊದಲನೇ ಬಾರಿಗೆ ನಾವೆಲ್ಲ ಈ ಎಲ್ಲ ಹಿತಚಿಂತಕರಿಗೆ, ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡುವ ಎಲ್ಲ ವ್ಯಕ್ತಿಗಳಿಗೆ ನಾವು ತಲೆ ಬಾಗಿಸಬೇಕಾಗ್ತದೆ. ಬಹುಶಃ ಎಷ್ಟೋ ಮಂದಿ ತಮ್ಮ ಕಡೆಯ ಗಳಿಗೆಯಲ್ಲಿ ಯಾವುದೇ ಒಂದು ನೋವಿಲ್ಲದೆ ನಿಟ್ಟುಸಿರಿನಿಂದ ಈ ಇಹಲೋಕವನ್ನು ತ್ಯಜಿಸುವ ಸಮಯದಲ್ಲಿ ಈ ಆಶ್ರಯವನ್ನು ಎಷ್ಟೋ ಮಂದಿ ಪಡೆದಿರಬಹುದು. ನನಗೆ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡುವಂಥ ಸಮಯದಲ್ಲಿ ಸುಮಾರು 100-200 ವರ್ಷಗಳ ಮೊದಲು ಈ ನಮ್ಮ ನಾಡಿಗೆ ನಮ್ಮ ಕ್ರೈಸ್ತ ಮಿಷನರಿಗಳು ಪಾದಾರ್ಪಣೆ ಮಾಡಿರುವಾಗ ಮತ್ತು ಅದರ ನಂತರ ಅವರ ಆ ಕ್ರೈಸ್ತ ಮಿಷನರಿಗಳು ನಮ್ಮ ಈ ಒಂದು ಭಾಗದ ಅಭಿವೃದ್ಧಿಗೆ ಕೊಟ್ಟಿರುವಂಥ ಸೇವೆಯನ್ನು ನಾನು ನೆನೆಸಲಿಕ್ಕೆ ಆರಂಭಿಸಿದೆ. ನನಗೆ ಒಂದು ಮನದಟ್ಟಾಯಿತು. ಇವತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ನಮ್ಮ ದೇಶದ ಯಾವುದೇ ಜಿಲ್ಲೆಗಳಿಗಿಂತಲೂ ಒಂದು ಶತಮಾನಕ್ಕೆ ಮುಂದೆ ಇದ್ದರೆ ಅಭಿವೃದ್ಧಿಯಲ್ಲಿ, ಅದಕ್ಕೆ ಮೂಲ ಕಾರಣ ಇಲ್ಲಿಗೆ ಬಂದಿರುವಂಥ ಕ್ರೈಸ್ತ ಮಿಷನರಿಗಳು. ಅವರು ಪ್ರಾರಂಭಿಸಿದ ಶೈಕ್ಷಣಿಕ ಸಂಸ್ಥೆಗಳು, ಅವರು ಪ್ರಾರಂಭಿಸಿದ ವೈದ್ಯಕೀಯ ಸಂಸ್ಥೆಗಳು, ಇಂಥ ಎಲ್ಲ ಸಂಸ್ಥೆಗಳು ಈ ಭಾಗದ ಒಂದು ಅಭಿವೃದ್ಧಿಗೆ ಒಂದು ನಾಂದಿಯಾಯಿತು, ಆರಂಭವಾಯಿತು. ಅದು ಅಂಥ ಜನರನ್ನು ಇವತ್ತು ನಾವು ನೆನಪಿಸಬೇಕು. ಅದೇ ಸಮಯದಲ್ಲಿ ಇನ್ನೊಂದು ಚಿಂತನೆ ನನಗೆ ಬಂತು. ಕ್ರೈಸ್ತ ಸಮುದಾಯವು ದೇಶಾದ್ಯಂತ ಎಷ್ಟೊಂದು ಬಡ ಜನರಿಗೆ ಸದ್ದಿಲ್ಲದೆ, ಗದ್ದಲ ಇಲ್ಲದೆ, ಯಾವುದೇ ದೊಡ್ಡ ಪ್ರಚಾರ ಇಲ್ಲದೆ ನಿರಾಶ್ರಿತರಿಗೆ ಶಿಕ್ಷಣ ಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳು, ಆಶ್ರಮಗಳು, ನಿರ್ವಸತಿಗರಿಗೆ ಆಶ್ರಯಗಳು, ಬಡ ಜನರ ಸೇವೆ ಎಷ್ಟೊಂದು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಎಷ್ಟು ಕುಷ್ಠರೋಗಿಗಳ ಸೇವೆಯನ್ನು ಮಾಡಿದೆ, ಲಕ್ಷೋಪಲಕ್ಷ ಜನರ ಸೇವೆಯನ್ನು ಮಾಡಿದೆ. ಯಾವುದೇ ಫಲವನ್ನು ಹಿಂದಕ್ಕೆ ಅಪೇಕ್ಷೆ ಮಾಡದೆ, ಯಾವುದೇ ಪ್ರಚಾರ ಇಲ್ಲದೆ ಇದನ್ನು ಮಾಡಿದೆ. ಬಹುಶಃ ಇದರಲ್ಲಿ ತೊಡಗಿರುವಂಥ ಎಲ್ಲ ವ್ಯಕ್ತಿಗಳನ್ನು ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಹೌದು, ಕೆಲವೊಮ್ಮೆ ಸಮಾಜವು ತಪ್ಪಾಗಿ ನಮ್ಮನ್ನು ಗ್ರಹಿಸ್ತಾ ಇದೆ ಅಂತ ಹೇಳಿದರೂ ತಪ್ಪಾಗಲಾರದು. ಎಷ್ಟೋ ಸಾರಿ ನಮ್ಮ ಈ ಮನಸ್ಸು ಸೋಕಾಲ್ಡ್ ದ ಕರಪ್ಟ್ ಮೈಂಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಥವಾ ಎಲುಬಿಲ್ಲದ ನಾಲಿಗೆಯಿಂದ ನಾವು ಏನೇನೋ ಮಾತಾಡಿಕೊಂಡು ಹೋಗಿಬಿಡ್ತೀವಿ. ಯಾವ ಸೇವೆಯನ್ನು ಮಾಡಿದರೂ ಅದನ್ನು ಯಾವುದೋ ಒಂದು ಕನ್ವರ್ಷನ್ಗೋಸ್ಕರ ಮಾಡ್ತಾರೆ, ಅಥವಾ ಇನ್ನೊಂದು ಯಾವುದೋ ಕಾರಣಕ್ಕೆ ಮಾಡ್ತಾರೆ. ಇಂಥ ಅಪಪ್ರಚಾರಗಳು ಎಷ್ಟೋ ಸಾರಿ ಬಂದಿರ್ತವೆ. ಇದನ್ನು ಯಾವುದನ್ನು ಲೆಕ್ಕಿಸದೆ ಈ ನಿರಂತರ ಸೇವೆ ಮುಂದುವರಿಸಿಕೊಂಡು ಕೇವಲ ಒಬ್ಬರೇ ಕ್ರೈಸ್ತ ಧರ್ಮದ ಸಂಪೂರ್ಣ ಆ ಪ್ರಿನ್ಸಿಪಲ್ಸ್ಗೆ ಹೊಂದಿಕೊಂಡು ಆ ರೀತಿ ನಡೆದುಕೊಂಡು ಹೋಗುವಂಥ ಲಕ್ಷಾಂತರ ಸೇವಾ ಸಂಸ್ಥೆಗಳಿವೆ. ಅದಕ್ಕೆ ಒಂದು ಉದಾಹರಣೆ ಸಂತ ಅಂತೋನಿ ಆಶ್ರಮ. ನಾನು ಚಿಕ್ಕನ್ನಲ್ಲಿರುವಾಗಲೂ ಕೂಡ ನಾವು ಯಾವುದು ಹಳ್ಳಿಯಲ್ಲಿ ಇದ್ದೆವು. ಆಗ ನಮ್ಮ ಹಿರಿಯರು ಹೇಳ್ತಿದ್ರು, ಬಡವರು ಏನಾದರೆ ಸಂತ ಅಂತೋನಿ ಆಶ್ರಮಕ್ಕೆ ಕಳಿಸ್ತಾರೆ ಅವರನ್ನು ಅಂತ, ಬಡವರನ್ನು ಅಲ್ಲಿ ನೋಡ್ತಾರೆ ಅಂತ. ಆ ಸಮಯದಲ್ಲಿ ಕೂಡ ಅದು ಇಡೀ ಕಡೆಯಲ್ಲಿ ಅದು ಪ್ರಚಾರ, ಪಬ್ಲಿಸಿಟಿ ಇತ್ತು ಅದಕ್ಕೆ. ಅಂದರೆ ಆ ಸೇವೆಗೆ ಅದೇ ರೀತಿಯಲ್ಲಿ ಸೇವೆ ಮಾಡುವವರು ಹಲವಾರು ಮಂದಿ ಇದ್ದಾರೆ. ಎಷ್ಟೋ ಮಂದಿ ಧರ್ಮಗುರುಗಳು, ಎಷ್ಟೋ ಮಂದಿ ಧರ್ಮ ಭಗಿನಿಯರು, ಯಾವುದೇ ಫಲಾಪೇಕ್ಷೆ ಇಲ್ಲ. ಎಷ್ಟೋ ಮಂದಿ ಜನರು ಇವತ್ತಿಗೆ ಎಷ್ಟೋ ಮಂದಿ ಖಾಸಗಿ ವ್ಯಕ್ತಿಗಳು ಆಶ್ರಮಗಳನ್ನು ಆರಂಭಿಸಿದ್ದಾರೆ. ಯಾವುದೇ ಫಲಾಕ್ಷೇಪೆ ಅವರ ಹತ್ರ ಇಲ್ಲ. ನಾನು ಎಲ್ಲರನ್ನು ಒಂದೇ ಒಂದು ಕೇಳುವುದು, ಯಾವುದೇ ಸಮಯದಲ್ಲಿ ಯಾವುದೇ ಸಂಸ್ಥೆ ಒಳ್ಳೆ ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ನಾವು ಒಳ್ಳೆಯ ಮಾತನ್ನು ಆಡಿ ಅವರಿಗೆ ನಾವು ಸಹಕಾರವನ್ನು ನೀಡಬೇಕು. ಒಂದು ಒಳ್ಳೆಯ ಮಾತು 1000 ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಸಹಾಯ ಮಾಡೋದಕ್ಕಿಂತಲೂ ಅದು ದೊಡ್ಡದು. ಎಷ್ಟೋ ಸಾರಿ ಭಾಳ ಲಘುವಾಗಿ ನಾವು ಮಾತಾಡ್ತೀವಿ,
ಬೇಸರ ತಂದು ಬಿಡ್ತೀವಿ, ಮುಂದೆ ಹೋಗುವ ವ್ಯಕ್ತಿಗಳಿಗೆ ಹಿಂದೆ ಎಳೆದು ಬಿಡ್ತೀವಿ. ಅದರಿಂದ ಸಮಾಜಕ್ಕೆ ನಷ್ಟ ಹೊರತು ವ್ಯಕ್ತಿಗಳಿಗೆ ನಷ್ಟ ಆಗುವುದಿಲ್ಲ. ನಾನಿವತ್ತು ಸಂತ ಅಂತೋನಿ ಆಶ್ರಮದಲ್ಲಿ ಕೆಲಸ ನಿರ್ವಹಿಸುವಂಥ ಧರ್ಮಾಧ್ಯಕ್ಷ ನಮ್ಮ ನಿರ್ದೇಶಕರಿಗೆ ಎಲ್ಲ ಭಕ್ತರಿಗೆ ನನ್ನ ನಮನಗಳು. ಭಾಳ ಹತ್ತಿರದಿಂದ ಈ ಸಂಸ್ಥೆಯನ್ನು ನಾನು ಕಂಡಿದ್ದೇನೆ. ಉತ್ತಮವಾದ ಈ ಒಂದು ಆಸ್ಪತ್ರೆಯ ಭಾಗವನ್ನು ತಾವು ತೆರೆದಿದ್ದೀರಿ. ಇದರ ಲಾಭವು ನಮ್ಮ ಇಡೀ ಜಾತಿ, ಮತ, ಧರ್ಮ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಸರ್ವರಿಗೆ ಇದರಿಂದ ಆ ಪ್ರಯೋಜನ ಲಭಿಸಲಿ. ಒಂದು ಉತ್ತಮ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದೊಂದು ಕಾರಣವಾಗಲಿ ಅಂತ ಆಶಿಸಿ ತಮಗೆಲ್ಲರಿಗೂ ಮುಖ್ಯವಾಗಿ ವಂದನೀಯ ಫಾದರ್ ಓನಿಲ್ ಡಿಸೋಜ ಅವರಿಗೆ ಮತ್ತು ಧರ್ಮಾಧ್ಯಕ್ಷರು ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಇದರ ಎಲ್ಲ ಆಡಳಿತ ವರ್ಗದವರಿಗೆ ಎಲ್ಲರಿಗೂ ಕೂಡ ನನ್ನ ನಮನವನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ನಾನು ಮುಕ್ತಾಯ ಮಾಡಿಸ್ತೀನಿ. ಜೈ ಹಿಂದ್. ಕ್ರೈಸ್ತ ಸಮುದಾಯವು ಸಮಾಜಕ್ಕೆ ನೀಡಿರುವ ಸೇವಾ ಕೈಂಕರ್ಯವನ್ನು ತಮ್ಮದೇ ಆದ ಒಳನೋಟದಲ್ಲಿ ಗ್ರಹಿಸಿ ಚಂದದ ಪದಗಳಲ್ಲಿ ಪೋಣಿಸಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದಂತಹ ನಮ್ಮ ನೆಚ್ಚಿನ ಸನ್ಮಾನ್ಯ ಶ್ರೀ JR ಲೋಬೋ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಸನ್ಮುಖಿ, ಉತ್ಸಾಹ ಶಕ್ತಿ, ಭರವಸೆಯ ನಾಯಕ. ಬಹುಶಃ ಇಡೀ ಕರ್ನಾಟಕದಲ್ಲಿ ಕ್ರೈಸ್ತ ಅಭಿವೃದ್ಧಿ ನಿಗಮ ಇಡೀ ಕರ್ನಾಟಕಕ್ಕೆ ಸಂಚರಿಸಲಿಕ್ಕೆ ಇದೆ. ಅದರಿಂದ ಓರ್ವ ಯುವಕನನ್ನು ಈ ಜವಾಬ್ದಾರಿ ನೀಡಲಾಗಿದೆ. ನಮ್ಮೆಲ್ಲರ ನೆಚ್ಚಿನ ಶ್ರೀ ಜಾಯ್ಲಸ್ ಡಿಸೋಜ ದಯವಿಟ್ಟು ಮುಂದೆ ಬಂದು ತಮ್ಮ ಸಂದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಆಶ್ರಮ ಜೆಪ್ಪು ಇದರ ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ನಮ್ಮ ಧರ್ಮಾಧ್ಯಕ್ಷರಾದ ಅತಿವಂದನೀಯ ಪೀಟರ್ ಪೌಲ್ ಸಡಾನರವರೇ, ಈ ಭಾಗದ ಶಾಸಕರಾದ ನಮ್ಮ ಆತ್ಮೀಯರಾದ ವೇದವ್ಯಾಸ್ ಕಾಮತ್ರವರೇ, ಮಾಜಿ ಶಾಸಕರು ನಮ್ಮ ಮಾರ್ಗದರ್ಶಕರಾದ JR ಲೋಬೋರವರೇ, ವೇದಿಕೆಯಲ್ಲಿರುವ ಎಲ್ಲ ಕಾರ್ಪೊರೇಟರ್ಗಳೇ, ಸೋಮಶೇಖರ್ ಅವರೇ, ಫಾದರ್ ಮುಲ್ಲರಿನ ಆಸ್ಪತ್ರೆಯ ನಿರ್ದೇಶಕರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ತಮಗೆಲ್ಲರಿಗೂ ಈ ಶುಭ ಸಂಜೆಯ ಈ ಉದ್ಘಾಟನಾ ಸಮಾರಂಭದ ಶುಭ ಸಂಜೆಯಲ್ಲಿ ನನ್ನ ವಂದನೆಗಳು. ಈ ಆಶ್ರಮದ ನಡೆಸುವ ಕೆಲಸವು ದೇವರ ಕೆಲಸ. ಏಕೆಂದರೆ ನಾನೀಗ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನೆಲೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡುವ ಸಂದರ್ಭದಲ್ಲಿ ರಾಯಚೂರು, ಬಳ್ಳಾರಿ, ಬೀದರ್, ಗುಲ್ಬರ್ಗ, ಬಿಜಾಪುರ ಎಲ್ಲ ಜಿಲ್ಲೆಗಳಲ್ಲಿ ಈ ಆಶ್ರಮಕ್ಕೆ ಭೇಟಿ ಕೊಡ್ತಾ ಇದ್ದೇನೆ. ಪ್ರತಿಯೊಂದು ಆಶ್ರಮದ ಭೇಟಿಯು ಒಂದೊಂದು ಹೊಸ ಹೊಸ ಅನುಭವವನ್ನು ನನಗೆ ನೀಡುತ್ತದೆ. ನಿಜವಾಗಲೂ ಇದೊಂದು ದೇವರ ಕೆಲಸವನ್ನು ನಾನು ನಂಬಿದ್ದೇನೆ. ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯು 2012ರಲ್ಲಿ ಇಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪರವರು ಪ್ರಪ್ರಥಮವಾಗಿ ಮುಖ್ಯಮಂತ್ರಿ ಆದಾಗ ಒಂದು ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯನ್ನು ರಚಿಸಿದರು. ಇದರ ಹಲವಾರು ಕೆಲಸಗಳಲ್ಲಿ ಒಂದು ಕೆಲಸ ಆಶ್ರಮಗಳಿಗೆ ಸಹಾಯಧನವನ್ನು ನೀಡುವುದು. ಇದೇ ರೀತಿ ನಮ್ಮ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಗೂ ರಾಜ್ಯಾದ್ಯಂತ ತುಂಬ ಆಶ್ರಮಗಳಿಗೆ ನಾವು ಧನ ಸಹಾಯವನ್ನು ನೀಡ್ತಾ ಇದ್ದೇವೆ. ಇದು ಕಿಂಚಿತ್ತಾದರೂ ಒಂದು ನಮ್ಮ ಸರ್ಕಾರದಿಂದ ಕೊಡಲ್ಪಟ್ಟ ಹಣದಲ್ಲಿ ಕಿಂಚಿತ್ತಾದರೂ ಒಂದು ವ್ಯವಸ್ಥೆಗೆ ಒಂದು ಈ ಆಶ್ರಮಕ್ಕೆ ತಲುಪ್ತದೆ. ಇದು ಇಂಥ ಒಳ್ಳೆಯ ಕೆಲಸ ಮಾಡುವ ಸರ್ಕಾರದ ಸಮಿತಿಯ ಅಧ್ಯಕ್ಷನಾಗಿರುವುದು ನನಗೂ ಒಂದು ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಈ ಸಮಿತಿಯನ್ನು ಇನ್ನಷ್ಟು ಬಲಪಡಿಸಿ ಕ್ರಿಶ್ಚಿಯನ್ ಸಮುದಾಯದ ಇಂಥ ಸೇವೆಗೆ ಅಲ್ಲದೆ ವೈಯಕ್ತಿಕವಾಗಿ ಜನರ ಅಭಿವೃದ್ಧಿಗೆ ಸಹಕಾರವಾಗುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಮುಖ್ಯಮಂತ್ರಿಯವರ ಮಾತಾಡಿದ್ದೇವೆ. ಈ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯನ್ನು ಇನ್ನಷ್ಟು ಉನ್ನತಗೊಳಿಸಿ ನಮ್ಮ ಕ್ರಿಶ್ಚಿಯನ್ನರ ಏಳಿಗೆಗೆ ಮತ್ತು ಕ್ರಿಶ್ಚಿಯನ್ನರ ಅಭಿವೃದ್ಧಿಗೆ ಸಾಕಾಗುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಮಾತಾಡಿದ್ದೇವೆ. ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ 7 ಶಾಸಕರು ಹಾಗೂ ನಮ್ಮ ಧಾರ್ಮಿಕ ಮುಖಂಡರುಗಳನ್ನು ಸೇರಿ ಮುಖ್ಯಮಂತ್ರಿಯವರು ಮಾತಾಡಿ ಇನ್ನಷ್ಟು ಈ ಸಮಿತಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಪ್ರವೃತ್ತರಾಗ್ತೇವೆ. ಇದರಿಂದ ಇನ್ನಷ್ಟು ನಮ್ಮ ಸಮುದಾಯಕ್ಕೆ ಸಮಾಜದಲ್ಲಿ ಸೇವೆಯನ್ನು ಮಾಡಲು ಶಕ್ತಿ ಬರಬಹುದು ಎಂದು ಭಾವಿಸುತ್ತಾ ಈ ಎಲ್ಲ ಕಾರ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನು ಬಿಡುತ್ತಾ ದೇವರ ಕರುಣೆ ಇರಲಿ ಎಂದು ಬಿಡುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸಿ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀ ಜಾಯ್ಲಸ್ ಡಿಸೋಜ ತಮಗೆ.
ತಮ್ಮ ಸೇವೆಯು ಇನ್ನೂ ಮುಂದಕ್ಕೆ ಹರಡಲಿ ಎಂದು ನಾನು ದೇವರಲ್ಲಿ ಬೇಡುತ್ತೇನೆ. ನಿನ್ನೆಯಷ್ಟೇ ನಮ್ಮ ಕ್ರೈಸ್ತ ಮುಖಂಡರಲ್ಲಿ ಓರ್ವರು ಫೋನ್ ಮುಖಾಂತರ ಹೇಳಿದರು, ನಮ್ಮ ಸ್ಥಳೀಯ ಶಾಸಕರು ನಮ್ಮ ಕ್ರೈಸ್ತ ಚರ್ಚ್ಗಳಿಗೆ ಎಲ್ಲಿಯಾದರೂ ಅಲ್ಪಸಂಖ್ಯಾತ ವತಿಯಿಂದ ಅನುದಾನ ಬೇಕಾದಲ್ಲಿ ಅದರ ಲಿಸ್ಟ್ ಕೊಡಿ, ನಮ್ಮ ಶಾಸಕರು ಸನ್ಮಾನ್ಯ ಶ್ರೀ ವೇದವಾಸ್ ಕಾಮತ್ರವರು ಕೇಳಿದ್ದಾರೆ ಅಂತ. ಖಂಡಿತವಾಗಿ ಅವರಿಗೆ ನಮ್ಮ ಮೇಲೆ ಅಭಿಮಾನ ಇದೆ. ಆದ್ದರಿಂದ ಅಂತಹ ಕೆಲಸವನ್ನು ಮಾಡಲು ಅವರು ಉತ್ಸಾಹವನ್ನು ತೋರಿಸ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೂ ಅವರು ಇಲ್ಲಿ ಬಂದಿದ್ದಾರೆ. ನಾನು ವಿನಂತಿಸ್ತೇನೆ, ನಮ್ಮ ಶಾಸಕರಲ್ಲಿ ದಯವಿಟ್ಟು ಮುಂದೆ ಬಂದು ತಮ್ಮ ಮಾತುಗಳನ್ನು ನಮ್ಮ ಮುಂದೆ ಇಡಲು. ಸಂತ ಅಂತೋನಿ ಆಶ್ರಮ ಜಪ್ಪು ಮಂಗಳೂರು ಇದರ ಉದ್ಘಾಟನೆ ಮತ್ತು ಆಶೀರ್ವಚನದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಪ್ರಾಂತದ ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಗೌರವಾನ್ವಿತ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ಅವರೇ, ಆತ್ಮೀಯ ಮಿತ್ರರು, ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ಜಾಯ್ಲೆಟ್ ಡಿಸೋಜಾ ಅವರೇ, ಮಾಜಿ ಶಾಸಕರು, ಆತ್ಮೀಯರು, ಗೌರವಾನ್ವಿತರಾದಂತಹ JR ಲೋಬೋ ಅವರೇ, ಮಾಜಿ ಶಾಸಕರಾದಂತಹ ಶ್ರೀ ಐವಾನ್ ಡಿಸೋಜಾ ಅವರೇ, ಈ ಆಶ್ರಮದ ನಿರ್ದೇಶಕರು ಫಾದರ್ ಓನಿಲ್ ಡಿಸೋಜಾ ಅವರೇ, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಸೋಮಶೇಖರ್ ಅವರೇ, ಮಾಜಿ ಮೇಯರ್ ಮತ್ತು ಪ್ರಸ್ತುತ ಮಹಾನಗರ ಸದಸ್ಯರಾದ ಜೆಸಿಂತಾ ಆಲ್ಫ್ರೆಡ್ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀ ಭರತ್ ಕುಮಾರ್ ಅವರೇ, ಶ್ರೀಮತಿ ವೀಣಾ ಮಂಗಳ ಅವರೇ ಸೇರಿದಂಥ ಎಲ್ಲ ಗೌರವಾನ್ವಿತ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಆಡಳಿತ ಅಧಿಕಾರಿಗಳೇ, ಸಹಾಯ ನಿರ್ದೇಶಕರೇ, ಆಶ್ರಮ ನಿವಾಸಿಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಹೊಸತಾದ ನೂತನ ಈ ಆಶ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಆಶ್ರಮದ ನಿರ್ದೇಶಕರು, ಸಮಾಜದ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ, ಆಡಳಿತ ಅಧಿಕಾರಿಗಳಿಗೂ, ಸಂಬಂಧಪಟ್ಟಂಥ ಎಲ್ಲ ಆತ್ಮೀಯರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮದ ಶುಭಾಶಯವನ್ನು, ಅಭಿನಂದನೆಗಳನ್ನು ಕೋರ್ತಾ ಇದ್ದೇನೆ. ಮನುಷ್ಯ ಜೀವನದಲ್ಲಿ ಹುಟ್ಟಿದಾಗ ಪ್ರತಿಯೊಬ್ಬರಿಗೂ ಮುಂದಿನ ದಿನಗಳಲ್ಲಿ ನಾನು ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕು ಅಂತೇಳುವಂಥ ಉದ್ದೇಶಗಳು ಹೊಂದಿರ್ತಾನೆ. ಹಲವು ಜನರು ಆ ಒಳ್ಳೆಯ ಜೀವನದಲ್ಲಿ ತಮ್ಮ ಮನೆಗಳಲ್ಲೇ ಜೀವನವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಜನರಿಗೆ ಆಶ್ರಮದ ಮುಖಾಂತರ ಅವರ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ಭಾಳ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ನಿಜಕ್ಕೂ ಇದೊಂದು ದೇವರ ಕೆಲಸ. ನಾವು ದೇವರನ್ನು ಕಂಡಿದ್ದೀವಿ ಅಂತ ಹೇಳಿದರೆ ಕಾಣಲಿಲ್ಲ. ಆದರೆ ದೇವರನ್ನು ಯಾವುದರಲ್ಲಿ ಕಾಣಬಹುದು ಅಂತ ಹೇಳಿದರೆ ಈ ರೀತಿಯ ಸೇವೆಯಲ್ಲಿ ಕಾಣಬಹುದು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಭಾವನೆಗಳು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಿಳ್ಕೊಳ್ತಾ ಇದ್ದೇನೆ. ಇವತ್ತು ಬಹಳಷ್ಟು ವರ್ಷಗಳಿಂದ 400ಕ್ಕೂ ಅಧಿಕ ಜನರಿಗೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು, ಸೇವೆಯನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಪ್ರತಿಜ್ಞೆ ಥರ. ಬಿಸಿಲಿರಲಿ, ಚಳಿ ಇರಲಿ, ಗಾಳಿ ಇರಲಿ, ಮಳೆ ಇರಲಿ, ಎಲ್ಲ ಸಂದರ್ಭದಲ್ಲಿ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾವುದೇ ಒಂದು ಸಂದರ್ಭದಲ್ಲಿ ಬೇರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಕೂಡ ಎಲ್ಲೋ ಒಂದು ಕಡೆ ನಾವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಈ ಕೆಲಸಕ್ಕೆ ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ. ಹಾಗಾಗಿ ಹಲವಾರು ಕಡೆಗಳಲ್ಲಿ ಆ ಜವಾಬ್ದಾರಿಯ ಕೆಲಸವನ್ನು ನಿರ್ವಹಿಸ್ಕೊಳ್ಬೇಕು ಅಂತೇಳಿ ಆದರೆ ಅಷ್ಟೊಂದು ಜವಾಬ್ದಾರಿ ಇದ್ದವರು ಮಾತ್ರ ಆ ಕೆಲಸಕ್ಕೆ ಕೈ ಹಾಕ್ತಾರೆ. ಪ್ರತಿಯೊಬ್ಬರನ್ನು ತಮ್ಮ ಮನೆಯ ವ್ಯಕ್ತಿಯಾಗಿ ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕು.
ಅವರ ಮನಸ್ಸಿಗೆ ತೃಪ್ತಿ ಮಾಡುವಂಥ ಕೆಲಸ ಕಾರ್ಯಗಳು ಬಹಳಷ್ಟು ಕಷ್ಟ. ಕೆಲವಾರು ಜನರಿಗೆ ಎಷ್ಟು ಬಾರಿ ಏನು ಹೇಳಿದ್ರು ಕೂಡ ಮನಸ್ಸಿಗೆ ಭಾವನೆಗಳಿಗೆ ಎಲ್ಲೋ ಒಂದು ಕಡೆಗಳಲ್ಲಿ ನನ್ನ ಮನಸ್ಸಿಗೆ ನೋವಾಗ್ತದೆ ಅಂತೇಳುವಂಥ ರೀತಿಯ ಭಾವನೆಗಳು ಬಂದಾಗ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಕಾರ್ಯಗಳು ಮಾಡಬೇಕಾಗ್ತದೆ. ಆರೋಗ್ಯದ ಸಮಸ್ಯೆ ಇದ್ದರೆ ಕೂಡ ಆಶ್ರಮದಲ್ಲಿ ಕೆಲವರಿಗೆ ಹೇಳಬೇಕಾಗ್ಬೋದು, ಕೆಲವರಿಗೆ ಹೇಳಲಿಕ್ಕಾಗೋದಿಲ್ಲ. ನಾನು ಕೂಡ ಒಂದು ಆಶ್ರಮದ ಸಮಿತಿಯಲ್ಲಿ ಕೆಲವಾರು ವರ್ಷಗಳ ಕೆಲಸ ಮಾಡಿದ್ದೇನೆ. ಕೆಲವರು ಬೆಳಿಗ್ಗೆ ಎದ್ದು ಬಿಸಿನೀರು ಸ್ನಾನ ಮಾಡ್ತಾ ಇದ್ದರೆ ಅರ್ಧ ಗಂಟೆ ಬಿಸಿನೀರು ಸ್ನಾನ ಮಾಡ್ತಾ ಇರ್ತಾರೆ. ಆ ರೀತಿಯ ವಾತಾವರಣಗಳನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆಗಳಲ್ಲಿ ಭಾಳ ತಾಳ್ಮೆಯಿಂದ, ಅದು ತಾಳ್ಮೆಗೆ ಬೇರೆ ಯಾವುದೇ ರೀತಿಯ ನೀವು ಏನು ಹೋಲಿಕೆಯನ್ನು ಮಾಡಲಿಕ್ಕಾಗೋದಿಲ್ಲ. ಭಾಳ ದೊಡ್ಡ ತಾಳ್ಮೆಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ಗೌರವಾನ್ವಿತ JR ಲೋಬೋ ಅವರು ಹೇಳಿದರು, ಸರಿಸುಮಾರು 100ಕ್ಕೂ ವರ್ಷಕ್ಕೆ ಅಧಿಕದಿಂದ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ಭಾಳ ದೊಡ್ಡ ಗೌರವವನ್ನು ಸಲ್ಲಬೇಕಾಗ್ತದೆ ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನೂತನವಾದ ಈ ಒಂದು ಕಟ್ಟಡದ ಉದ್ಘಾಟನೆ. ಹಿಂದೆ ಕಳೆದ ಬಾರಿ ನಾನೊಂದು ಈ ಮರೋಳಿ ಪರಿಸರದಲ್ಲಿ ಕೂಡ ಒಂದು ಆಶ್ರಮದ ಉದ್ಘಾಟನೆಗೆ ಹೋಗಿದ್ದೆ. ಅವರು ಈ ಹಿಂದೆ ಮಠದ ಗಣಿಯಲ್ಲಿದ್ದರು. ಈಗ ಅವರು ಮರೋಳಿಯ ಪರಿಸರದಿಂದ ಅಳಪೆಗೆ ಹೋಗುವಂಥ ರಸ್ತೆಯಲ್ಲಿ ಒಂದು ಆಶ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ಹೋಲಿಕೆ ಮಾಡಿದರೆ ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿದೆ. ಅಲ್ಲಿ ಒಂದು ಸರಿಸುಮಾರು 200 ಜನರಿಗೆ ಆಗುವಷ್ಟು ಆಶ್ರಮಗಳಾಗಿತ್ತು. ಹಾಗಾಗಿ ಇದು ಭಾಳ ದೊಡ್ಡ ಪ್ರಮಾಣದ ಆಶ್ರಮ. ಹಾಗಾಗಿ ಯಾರೆಲ್ಲ ಈ ಆಶ್ರಮದ ನಿವಾಸಿಗಳಾಗಿ ಉಳ್ಕೊಳ್ತಾರೆ ಅವರಿಗೆಲ್ರಿಗೂ ಆ ಭಗವಂತ ಭಾಳ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಆಶ್ರಮದ ಸಹಕಾರಗಳು ಭಾಳ ದೊಡ್ಡದಿದೆ ಅಂತ ಹೇಳುವಂಥ ಭಾವನೆಗಳು ಇರಲಿ. ಅದರೊಂದಿಗೆ ನಾನು ನಿನ್ನೆ ತಮ್ಮ PRO ರಾಯ್ ಕ್ಯಾಸ್ಟಲ್ನವ್ರ ಹತ್ರ ಮಾತಾಡಿದೆ. ಎಲ್ಲೋ ಯಾವುದಾದ್ರೂ ಆಶ್ರಮದ ಯಾವುದಾದ್ರೂ ಚರ್ಚಿನ ಅಭಿವೃದ್ಧಿ ಸಂದರ್ಭದಲ್ಲಿ, ಇಲ್ಲ ಚರ್ಚಿನ ಕಂಪೌಂಡಲ್ಲಿರ್ಬೋದು, ಸ್ಮಶಾನದ ಕಂಪೌಂಡಲ್ಲಿರ್ಬೋದು, ಈ ರೀತಿ ಯಾವುದೇ ಕೆಲಸ ಕಾರ್ಯಗಳಿದ್ದಲ್ಲಿ ಅದರದೊಂದು ಯಾವುದ್ಯಾವುದು ನಮ್ಮ ಚರ್ಚಿಗೆ ಸಂಬಂಧಪಟ್ಟಂಥ ನನ್ನ ಕ್ಷೇತ್ರದ ವ್ಯವಸ್ಥೆ ಅಡಿಯಲ್ಲಿ ಬರುವಂಥದ್ದಿದ್ದರೆ ಅದಕ್ಕೆ ಕೂಡ ಅಲ್ಪಸಂಖ್ಯಾತ ಇಲಾಖೆ ಕಡೆಯಿಂದ ಮತ್ತು ನಮ್ಮ ಇವರಿದ್ದಾರೆ ಜಾಯ್ಲಸ್, ಹಾಗಾಗಿ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯಿಂದ ಬೇರೆ ಬೇರೆ ಕಡೆಯಿಂದ ಜೋಡಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಹಾಗಾಗಿ ಜಾಯ್ಲಸ್ ಅಂತೇಳಿದರೆ ನಮ್ಮ ಚುರುಕಿನ ಯುವಕ, ಅವರ ಕೆಲವಾರು ಕೆಲಸ ಕಾರ್ಯಗಳಿಗೆ, ಕೆಲವಾರು ಪ್ರಯತ್ನಗಳಿಗೆ ಭಾಳ ಅಭಿನಂದನೆಗಳನ್ನು ಕೊಡಬೇಕು. ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಆಗಿದ್ದರೂ ಕೂಡ ಒಂದು ಅಭಿವೃದ್ಧಿ ಸಮಿತಿಗೆ ರಾಜ್ಯ ಸರ್ಕಾರದಲ್ಲಿ ಒಂದು ಸರಿಯಾದ ಕಚೇರಿಗಳಿರಲಿಲ್ಲ. ಸರ್ಕಾರದ ವ್ಯವಸ್ಥೆಯಲ್ಲಿ ಬೆಂಗಳೂರಿನಲ್ಲಿ ಕಚೇರಿಗಳು ಕೂಡ ಇರಲಿಲ್ಲ ಸರಿಯಾಗಿ. ಅವರಿಗೊಂದು ವಾಹನ ಮತ್ತು ಡ್ರೈವರು ಮತ್ತು ಬೇರೆ ಏನೋ ವ್ಯವಸ್ಥೆಗಳು ಇರಲಿಲ್ಲ, ಇಷ್ಟು ವರ್ಷ ಇರಲಿಲ್ಲ. ಆದರೆ ಅವರೊಂದು 16-15 ಬಾರಿ ನನಗೆ ಪ್ರತಿ ವಾರ ಸಿಗ್ತಾರವರು. ಅದರ ಹಿಂದೆ ಹೋಗಿ ಇಡೀ ಕರ್ನಾಟಕದಲ್ಲಿ ನಾನು ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯಾಗಿ ನಾನು ಜೇಬಿನಿಂದ ಖರ್ಚಾಕಿ ಮಾಡಿದರೆ ಎಷ್ಟು ದಿನ ಮಾಡ್ಬೋದು. ಹಾಗಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಅದನ್ನು ಪಡ್ಕೊಳ್ಬೇಕು ಅಂಥೇಳಿ ಹೊಸತಾದ ಒಂದು ನಾಂದಿಯನ್ನು ಪ್ರಾರಂಭಿಸಿದ್ದು ಹೌದಾದರೆ ಇಂಥ ಕೊರೋನಾ ಸಂದರ್ಭದಲ್ಲಿ ಅದು ಜಾಯ್ಲೆಸ್ ಡಿಸೋಜ ಅವರು. ಅವರಿಗೆ ನಾನು ಅಭಿನಂದನೆ ಕೊಡಬೇಕು. ಯಾಕಂದರೆ ನಾವು ಈಗ ಮುಖ್ಯಮಂತ್ರಿಗಳ ಹತ್ರ ಹೋದಾಗ, ಇಲ್ಲ ಯಾವುದೇ ಒಂದು ಮಂತ್ರಿಗಳ ಹತ್ರ ಹೋದಾಗ ಸಹಜವಾಗಿ ಕೊರೋನಾ ಇದೆ, ಪರಿಸ್ಥಿತಿ ವಾತಾವರಣಗಳು ತಮಗೆಲ್ಲರಿಗೂ ಅರ್ಥ ಆಗ್ತದೆ. ಇದ್ರ ಎಲ್ಲರ ಮಧ್ಯದಲ್ಲಿ ಅವರು ಆ ಕೆಲಸ ಕಾರ್ಯಗಳನ್ನು ಹಂತದಲ್ಲಿ ತಂದು ನನಗೆ ಕಾಣ್ತದೆ ಇನ್ನು ಸ್ವಲ್ಪವೇ ದಿವಸದಲ್ಲಿ ಸರ್ಕಾರದ ಅಧಿಕೃತವಾದ ವ್ಯವಸ್ಥೆಗಳಲ್ಲೇ ಅವರ ಇಡೀ ರಾಜ್ಯದ ತಮ್ಮ ಅಭಿವೃದ್ಧಿ ಸಮಿತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗುವಂಥ ರೀತಿಯ ಪ್ರಯತ್ನಗಳು. ಜಾಯ್ಲೆಸ್ ಡಿಸೋಜ ಪ್ರಯತ್ನ ಮಾಡಲಿಲ್ಲ ಅಂತೇಳಿ ಆದರೆ 100ಕ್ಕೆ 100 ಸಿಗೋದಿಲ್ಲ. ವೇದವ್ಯಾಸ ಕಾಮತ್ ಹತ್ರ ಅಂತೂ ಆಗ್ತಿರಲಿಲ್ಲ. ಹಾಗಾಗಿ ಅವರಿಗೆ ವಿಶೇಷವಾದ ನಾನು ಅಭಿನಂದನೆಗಳನ್ನು ಕೊಡ್ತೇನೆ. ಹಾಗಾಗಿ ಅವರ ಕೆಲಸ ಕಾರ್ಯಗಳು ಮತ್ತು ಅವರು ಬಹಳಷ್ಟು ಅಭಿವೃದ್ಧಿಗಳನ್ನು
ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿಯಿಂದ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಚಿಂತನೆಯೊಂದಿಗೆ ಇದ್ದಾರೆ. ಹಾಗಾಗಿ ಸ್ಥಳೀಯ ಶಾಸಕನಾಗಿ ನಾನು ಕೂಡ ಅವರೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ನನ್ನ ಸಹಕಾರವನ್ನು ಕೊಡ್ತೇನೆ ಅಂತೇಳುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ, ಆಶ್ರಮದ ಈ ಒಂದು ಅಭಿವೃದ್ಧಿಗೆ ಎಲ್ಲ ಕಾರಣಕರ್ತರಾದ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದಗಳು, ಅಭಿನಂದನೆಗಳು ಮತ್ತು ಬೇರೆ ಬೇರೆ ವರ್ಡ್ಗಳು ಬರುವುದಿಲ್ಲ. ಯಾಕೆಂತ ಹೇಳಿದರೆ 100 ವರ್ಷಕ್ಕೂ ಅಧಿಕದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ತಪಸ್ಸು ಅಂತ ಹೇಳುವಂಥದ್ದು. ಆ ತಪಸ್ಸಿಗೆ ಇವತ್ತು ಸಂತ ಅಂತೋನಿ ಆಶ್ರಮ ಕಾರಣೀಕರ್ತ ಆಗಿದೆ, ಭಾಜನವಾಗಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭಾಶಯಗಳನ್ನು ಹೇಳ್ತೇನೆ. ಮತ್ತು ನಾನು ಧರ್ಮಾಧ್ಯಕ್ಷರ ಹತ್ರ ಒಂದು ಅನುಮತಿ ಕೇಳಿ ನಾನು ಸ್ವಲ್ಪ ಮುಂದುಗಡೆ ಹೋಗಲಿಕ್ಕೆ ಅವಕಾಶಗಳನ್ನು ತಾವು ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ತೀನಿ. ಶ್ರೀ ಸೋಮಶೇಖರ್ ಬುರಿಯಪ್ಪ ಕಮರೂರಮಣೆ ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ, ತಮ್ಮ ಈ ನುಡಿಗಳನ್ನು ಮುಂದೆ ಇಡಬೇಕಾಗಿ. ಪರಮ ಪೂಜ್ಯ ಅತಿ ವಂದನೀಯ ಗುರುಗಳಾದಂಥ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂಥ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನರವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಈ ಸಭೆಯಲ್ಲಿ ಉಪಸ್ಥಿತರಿದ್ದಂಥ ಮಾನ್ಯ ಶಾಸಕರಾದಂಥ ವೇದವ್ಯಾಸ್ ಕಾಮತ್ ಸಾಹೇಬ್ರೆ, ಮಾಜಿ ಶಾಸಕರು, ಜನಾನುರಾಗಿಗಳು, ಸಾಮಾಜಿಕ ಬದ್ಧತೆಯ ಸ್ಪಷ್ಟ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಜನಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಮಾಜಿ ಶಾಸಕರಾದಂಥ JR ಲೋಬ ಸಾಹೇಬ್ರೆ, ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಮೂಲಕ ಇಡೀ ಕರ್ನಾಟಕದಾದ್ಯಂತ ಕ್ರಿಶ್ಚಿಯನ್ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ತಮ್ಮನ್ನು ಮುಡಿಪಾಗಿಟ್ಟುಕೊಂಡು ಪ್ರಸ್ತುತ ಕಾರ್ಯಶೀಲರಾಗಿರ್ತಕ್ಕಂಥ ಶ್ರೀಯುತ ಜಾಯ್ಲಸ್ ಡಿಸೋಜ ಸಾಹೇಬ್ರೆ, ಈ ವೇದಿಕೆಯಲ್ಲಿ ಈ ಸುಂದರ ಸಮಾರಂಭದ ಬಹುಮುಖ್ಯವಾದಂಥ ಕೇಂದ್ರ ಬಿಂದು, ಈ ನಾಡಿನಲ್ಲಿ ಒಂದು ಸುಂದರವಾದಂಥ ಆಶ್ರಮವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇರತಕ್ಕಂಥ ವಂದನೀಯ ಫಾದರ್ ಓನ್ಲಿ ಡಿಸೋಜ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಹೋದರಿಯವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಸರ್ವ ಮಾನ್ಯ ಗಣ್ಯರೇ, ಬಂಧು ಭಗಿನಿಯರೇ, ನಿಮ್ಮೆಲ್ಲರ ಹೃನ್ಮನಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಈ ಸುಂದರ ಭವ್ಯ ವೇದಿಕೆಯೇ ನನ್ನನ್ನು ಬರಮಾಡಿಕೊಂಡು ಒಂದು ವಿಶೇಷವಾದಂಥ ಆದರ ಆತಿಥ್ಯದೊಂದಿಗೆ ಪರಮ ಪೂಜ್ಯ ಧರ್ಮಗುರುಗಳವರ ಶೋಭಾಯಮಾನವಾದಂಥ ವೇದಿಕೆಯಲ್ಲಿ ಆಸೀನರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಒಂದೆರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾನವನ ವಿಕಾಸಕ್ಕೆ, ಉನ್ನತಿಗೆ ಮಹೋನ್ನತವಾದಂಥ ಸೇವೆ ಮುಖ್ಯ. ಈ ಮಹೋನ್ನತವಾದಂಥ ಸೇವೆ ಸಿಗುವ ನಿಟ್ಟಿನಲ್ಲಿ ಜಪ್ಪುವಿನಲ್ಲಿ ನೆಲೆಗೊಂಡಿರ್ತಕ್ಕಂಥ ಸಂತ್ ಅಂತೋನಿ ಆಶ್ರಮವು ಇವತ್ತಿನ ದಿನ ಅನುಕರಣೀಯವಾದ, ಆದರ್ಶನೀಯವಾದಂಥ ಕಾಯ ವಾಚ ಮನಸ ಚಿತ್ತಶುದ್ಧಿಯೊಂದಿಗೆ, ಮನಶುದ್ಧಿಯೊಂದಿಗೆ ಜನರ ಸೇವೆಯನ್ನು ಮಾಡ್ತಕ್ಕಂಥ ಕಾರ್ಯದಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಿದೆ ಎಂದು ಹೇಳಲು ನನಗೆ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನ ಉಂಟಾಗುತ್ತಿದೆ. ಕಳೆದ 1 ತಿಂಗಳ ಹಿಂದೆ ನಮ್ಮ ಆತ್ಮೀಯರಾದಂಥ ಸ್ಟ್ಯಾನ್ಲಿ ಬಂಟ್ವಾಳರವರ ಸ್ನೇಹ ಸಂವರ್ಧನೆಯ ಜೊತೆಯಲ್ಲಿ ಇಲ್ಲಿವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ರಿಶ್ಚಿಯನ್ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಜೀವ ವೈವಿಧ್ಯತೆ, ಅಲ್ಲಿನ ಬದುಕು, ಅಲ್ಲಿನ ಸ್ಥಿತಿಗತಿಗಳು, ಅಲ್ಲಿನ ಕಾರ್ಯಚಟುವಟಿಕೆಗಳು ಹೇಗೆ ಜನ ಸಮುದಾಯದಲ್ಲಿ ಈ ಸಂಸ್ಥೆಗಳು ತೊಡಗಿಸಿಕೊಂಡಿದ್ದಾವೆ ಎನ್ನುವುದರ ಪರಿಚಯವನ್ನು ಮಾಡಿಕೊಟ್ರು. 1 ತಿಂಗಳ ಹಿಂದೆ ಈ ಆಶ್ರಮಕ್ಕೂ ಕೂಡ ನಾನು ಬಂದಿದ್ದೆ. ವಂದನೀಯ ಫಾದರ್ ಓನ್ಲಿ ಡಿಸೋಜ ಸಾಹೇಬರು
ಹಾಗೂ ಅವರ ಸಹೋದ್ಯೋಗಿ ಎಲ್ಲ ಫಾದರ್ ಬಂಧು ಭಗಿನಿಯರು ಕೂಡ ಅತ್ಯಂತ ಪ್ರೀತಿ ಅಕ್ಕರೆ ಕಕ್ಕುಲತೆಯಿಂದ ನಮ್ಮನ್ನು ಸ್ವಾಗತಿಸಿ ಬರಮಾಡಿಕೊಂಡು ಆದರ ಆತಿಥ್ಯವನ್ನು ನೀಡಿ ಇಲ್ಲಿನ ಸಂಪೂರ್ಣ ಪರಿಚಯವನ್ನು ಮಾಡಿಕೊಟ್ಟಾಗ ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮೀಣ ಸಂಸ್ಕೃತಿಯ ಸೊಗಡನ್ನು ಇಲ್ಲಿ ಕಾಣಲಿಕ್ಕೆ ನನಗೆ ತೋರಿಸ್ಕೊಟ್ರು, ಅದರ ಅನಾವರಣ ಮಾಡಿದರು. ನನಗೆ ಅತ್ಯಂತ ಸಂತೋಷ ಕೂಡ ಆಯಿತು. ನಮ್ಮ ಗ್ರಾಮೀಣ ಪರಂಪರೆಯ ಬಹುಮುಖ್ಯವಾದಂಥ ಜೀವನ ಕಲೆಯಾಗಿರ್ತಕ್ಕಂಥ ಆ ಜೀವನ ಸ್ಥಿತಿಗೆ ಅನುಗುಣವಾಗಿ ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ ಇತ್ಯಾದಿ ಚಟುವಟಿಕೆಗಳ ಅಲ್ಲದೆ ನಮ್ಮ ಪರಂಪರೆ ಯಾವತ್ತೂ ಅಳಿದು ಹೋಗಬಾರ್ದು. ನಾವು ಬಳಸಿರ್ತಕ್ಕಂಥ ಯಾವುದೇ ವಸ್ತು ಆಗಿರ್ಬೋದು, ನಾವು ಸೇವೆ ಸಲ್ಲಿಸಿರ್ತಕ್ಕಂಥ ಯಾವುದೇ ಒಂದು ಡ್ರೆಸ್ ಆಗಿರ್ಬೋದು, ನಮ್ಮ ದಿನನಿತ್ಯದ ಪ್ರತಿಯೊಂದು ಚಟುವಟಿಕೆಗಳಿಗೆ ಮನುಷ್ಯ ಯಾವ್ಯಾವೆಲ್ಲ ವಸ್ತುಗಳನ್ನು ಬಳಸ್ತಾನೆ ಮತ್ತು ಅದನ್ನು ಬಿಸಾಕ್ತಾನೆ, ಅವುಗಳನ್ನೆಲ್ಲವನ್ನು ಒಂದು ಕಡೆ ಕ್ರೋಢೀಕರಿಸಿ ಇದು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಇರಬೇಕು ಅನ್ನುವ ದೃಷ್ಟಿಕೋನದಿಂದ ಒಂದು ಸುಂದರವಾದಂಥ ಮ್ಯೂಸಿಯಮನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿನ ಫಾದರ್. ಇದು ಮುಂದಿನ ಎಲ್ಲ ಜನಾಂಗಕ್ಕೆ, ಮುಂದಿನ ನಮ್ಮ ಸಂಸ್ಕೃತಿಗೆ, ವಿದ್ಯಾರ್ಥಿಗಳಿಗೆ, ಸಂಶೋಧನಾರ್ಥಿಗಳಿಗೆ ತುಂಬ ಉಪಯುಕ್ತಕರವಾದಂತಹ ಚಟುವಟಿಕೆಯಾಗಿ ಪರಿಣಮಿಸಿದೆ. ಅದನ್ನು ಕೂಡ ಅಭಿವೃದ್ಧಿಪಡಿಸುವಂಥದ್ದು ಇಲ್ಲಿನ ಮಾನ್ಯ ಜನಪ್ರತಿನಿಧಿಗಳ ಅದಕ್ಕೆ ತಮ್ಮ ಕೈ ಜೋಡಿಸಬಹುದಾಗಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ ನೀಡ್ತಾ ಇದ್ದೇನೆ. ಇಲ್ಲಿನ ಮಾನ್ಯ ಶಾಸಕರು ಕೂಡ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದನೂ ಕೂಡ ಪ್ರವಾಸೋದ್ಯಮ ಇಲಾಖೆಯ ಮೂಲಭೂತ ಸೌಲಭ್ಯಗಳ ಅಡಿಯಲ್ಲಿ ಆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಅವರು ಇಲ್ಲಿ ಅಭಿವೃದ್ಧಿಪಡಿಸೋದ್ರ ಮೂಲಕ ಜನಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಯಾವುದೇ ಸ್ವಾರ್ಥ ಸಾಧನೆಯ ಲವಲೇಶವೂ ಇಲ್ಲದೆ ಸಮುದಾಯದ ಹಿತವೇ ಬಹುಮುಖ್ಯವಾಗಿದೆ. ಮಾನವನ ಜೀವನದ ಉನ್ನತಿ ಮತ್ತು ವಿಕಾಸವೇ ಬಹುಮುಖ್ಯವಾದಂಥ ಅಂಶವಾಗಿ ಇಲ್ಲಿ ಸೇವೆಯನ್ನು ನಡೆಸ್ತಾ ಇರತಕ್ಕಂಥದ್ದನ್ನು ನಾವು ನೋಡಿರೋದ್ರಿಂದ ಸರ್ಕಾರ, ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ಸ್ಥಳೀಯ ಕಾರ್ಪೊರೇಟ್ರವರು ಎಲ್ಲರೂ ಕೂಡ ಇದನ್ನು ಮತ್ತೆ ಅತ್ಯಂತ ಉತ್ತುಂಗದತ್ತ ಮತ್ತೆ ಪ್ರತಿಯೊಬ್ಬರಿಗೂ ಲಭ್ಯ ಆಗಬೇಕು, ಈ ಸೇವೆ ನಿರಂತರವಾಗಿ ಮುಂದುವರಿಬೇಕು. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ತಮ್ಮನ್ನು ತೊಡಗಿಸ್ಕೊಳ್ಬೋದು ಅಂತ ಹೇಳ್ತಾ, ನಮಗೂ ಕೂಡ ಅವರು ಸೂಚನೆ ನೀಡಿದ್ದಲ್ಲಿ ನಾವು ಕೂಡ ಕೈ ಜೋಡಿಸಿ ಇಲ್ಲಿನ ಅಭಿವೃದ್ಧಿಗೋಸ್ಕರ, ವಿಕಾಸಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ. ಅಂಥ ಪ್ರಯತ್ನ ಮಾಡುವಂತಹ ಭಾಗ್ಯ ಪೂಜ್ಯರಾಗಿರ್ತಕ್ಕಂಥ ಧರ್ಮಾಧ್ಯಕ್ಷರು ನಮಗೆ ಆಶೀರ್ವದಿಸಿರಲಿ. ಅವರ ಆಶೀರ್ವಾದದ ಶ್ರೀರಕ್ಷೆ ನಮಗಾಗಿ, ಭಗವಂತನ ಕೃಪೆ ನಮ್ಮ ಮೇಲಾಗಿ, ನಮ್ಮ ಕೈಯಿಂದ ಅಂಥ ಕಾರ್ಯ ಕೈಗೂಡಲಿ, ಅಂಥ ಸಂಕಲ್ಪ ಸಿದ್ಧಿಸಲಿ ಅಂತ ಹೇಳಿಕೊಂಡು ಈ ವೇದಿಕೆಯಲ್ಲಿ ನಾನು ಸಂಕಲ್ಪ ಮಾಡ್ತಾ ನಾವೇನು ಮಾತಾಡಿದೆವೋ ಆ ಮಾತು ಕಾರ್ಯರೂಪಕ್ಕೆ ಬರಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನೆಲ್ಲ ನುಡಿಪುಷ್ಪಗಳನ್ನು ಪೂಜ್ಯ ಧರ್ಮಾಧ್ಯಕ್ಷರ ಪಾದಾರವಿಂದಕ್ಕೆ ಸಮರ್ಪಿಸಿ ನನ್ನನ್ನು ಪ್ರೀತಿ, ಅಭಿಮಾನ, ಅಕ್ಕರೆಯಿಂದ ಬರಮಾಡಿಕೊಂಡು ಗೌರವಿಸಿ ಸತ್ಕರಿಸಿದ್ದಕ್ಕಾಗಿ ಹೃನ್ಮನದ ವಂದನೆಗಳನ್ನು ಸಲ್ಲಿಸ್ತಾ ವಿರಮಿಸುತ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀ ಸೋಮಶೇಖರ್ ಬೋರಿಯಪ್ಪ ಕಮರೂರಮಣೆ ತಮ್ಮ ಅತ್ಯುತ್ತಮ ಸಂದೇಶವನ್ನು ನಮಗೆ ನೀಡಿದ್ದಕ್ಕೆ. ದೊಡ್ಡದಾದ ಶಿಲೆಯೊಂದು ಶಿಲ್ಪಿಯ ಕೆತ್ತನೆಯ ಕೌಶಲ್ಯದಿಂದ ವಿಗ್ರಹವೋ ಸ್ತಂಭವೋ ಆಗಬಹುದು. ಅದೇ ರೀತಿ ಈ ಕಟ್ಟಡವು ನಿರ್ಮಾಣಗೊಳ್ಳಲು ಹಲವು ಕೈಗಳು ಒಟ್ಟಿಗೆ ಸೇರಿವೆ, ತಮ್ಮಲ್ಲಿರುವ ಕೌಶಲ್ಯವನ್ನು ಧಾರೆ ಎರೆದಿವೆ. ಅವರೆಲ್ಲರಿಗೂ ಅಭಿನಂದಿಸುವ ಸಮಯ. ನಾನು ವಿನಂತಿಸುತ್ತೇನೆ, ನಮ್ಮ ಮಾಜಿ ಮೇಯರ್ ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂಥ ಶ್ರೀಮತಿ ಜಸಿಂತಾ ಆಲ್ಪಡ್ರವರು ದಯವಿಟ್ಟು ಸನ್ಮಾನವನ್ನು ಮಾಡಬೇಕಾಗಿ, ನಾನು ಹೆಸರು ಕರೆದಂತೆ ದಯವಿಟ್ಟು ಮುಂದಕ್ಕೆ ಬರಬೇಕಾಗಿ ವಿನಂತಿಸುತ್ತೇನೆ. ಈ ಕಟ್ಟಡದ ಮೇಲ್ವಿಚಾರಣೆಯನ್ನು ನೋಡಿದಂಥ ಸೂಪರ್ವೈಸರ್ ಆಗಿರುವಂಥ ಶ್ರೀ ನವೀನ್ ರಾಡ್ರಿಗಸ್ ದಯವಿಟ್ಟು ಮುಂದಕ್ಕೆ ಬರೋದು. ಶ್ರೀ ನವೀನ್ ರಾಡ್ರಿಗಸ್. ಅದೇ ರೀತಿ ಇನ್ನೋರ್ವ ಸೂಪರ್ವೈಸರ್ ಶ್ರೀ ಪ್ರಶಾಂತ್ ದಯವಿಟ್ಟು ಮುಂದಕ್ಕೆ ಬರಬೇಕಾಗಿ ವಿನಂತಿಸುತ್ತೇನೆ. ನವೀನ್ ರಾಡ್ರಿಗಸ್ ಮತ್ತು ಪ್ರಶಾಂತ್. ಇಲೆಕ್ಟ್ರಿಷಿಯನ್ ಕೆಲಸ ಅತ್ಯುತ್ತಮವಾಗಿ ಮಾಡಿದಂತಹ ಶ್ರೀ ವಿನೋದ್ ಡಿಸೋಜಾ ದಯವಿಟ್ಟು ಮುಂದಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿ ಅಲ್ಯೂಮಿನಿಯಂ ಕೆಲಸವನ್ನು ಮಾಡಿದಂಥ ಶ್ರೀ ಸ್ಟೀವನ್ ನೊರೋನ್ನ ದಯವಿಟ್ಟು ಮುಂದಕ್ಕೆ ಬರೋದು. ಅವರಿಗೆ ಕೈ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸೋಣ. ಪೇಂಟರ್ ಕೆಲಸವನ್ನು ಮಾಡಿದಂಥ ಶ್ರೀ ಮೋಹನ್ ದಯವಿಟ್ಟು ಮುಂದೆ ಬರೋದು.
ಬಾರ್ಬೆಂಡರ್ ಕೆಲಸ ಮಾಡಿದ ಶ್ರೀ ಮೆಲ್ವಿನ್ ಫೆರ್ನಾಂಡಿಸ್ ದಯವಿಟ್ಟು ಮುಂದಕ್ಕೆ ಬರಲು ವಿನಂತಿಸುತ್ತೇನೆ. ಟೈಲ್ ವರ್ಕ್ಸ್ ಮಾಡಿದಂತಹ ಶ್ರೀ ರೋಷನ್ ಡಿಸೋಜಾ ದಯವಿಟ್ಟು ಮುಂದಕ್ಕೆ ಬರೋದು. ಆರ್ಟ್ ಪೇಂಟಿಂಗ್ ಮಾಡಿದಂಥ ಶ್ರೀ ಲಾರೆನ್ಸ್ ಪಿಂಟೋ ದಯವಿಟ್ಟು ಮುಂದಕ್ಕೆ ಬರೋದು. ಹೊರಗಡೆ ಹೊರಾಂಗಣದಲ್ಲಿ ಇಂಟರ್ಲಾಕ್ ವ್ಯವಸ್ಥೆ ಮಾಡಿದಂಥ ಮೆಲ್ಕಾಮ್ ಲೋಬೋ ಅವರು ದಯವಿಟ್ಟು ಮುಂದೆ ಬರೋದು. JCB ವರ್ಕ್ ಕೆಲಸ ಮಾಡಿದಂಥ ಕ್ಲೆರೆನ್ಸ್ ಲೋಬೋ ಇವರು ದಯವಿಟ್ಟು ಮುಂದಕ್ಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಮೇಸ್ತ್ರಿ ಕೆಲಸ ಮಾಡಿದಂಥ ಶ್ರೀ ನವೀನ್. ಧನ್ಯವಾದಗಳು ಶ್ರೀಮತಿ ಜೆಸಿಂತಾ ಆಲ್ಫ್ರೆಡ್ ತಮಗೆ. ಈ ಕಟ್ಟಡ ಅತ್ಯುತ್ತಮವಾಗಿ ಆಗಬೇಕಾದ್ರೆ ಹಲವಾರು ದಾನಿಗಳು ತಮ್ಮ ಕೈಯಲ್ಲಿ ಆದಂಥ ಸಹಾಯವನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ರೂಪಾಯಿ 1,00,000 ಅದಕ್ಕಿಂತ ಅಧಿಕ ದಾನವನ್ನು ನೀಡಿದಂಥ ಅವರ ಹೆಸರನ್ನು ನಾನು ಇಲ್ಲಿ ಓದಿ ಹೇಳ್ತೇನೆ. ನಮ್ಮ ಧರ್ಮಾಧ್ಯಕ್ಷರು ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತೇನೆ. ಮೊದಲದಾಗಿ ಬರ್ಲ್ ಡಿಸೋಜಾ ಮುಂಬೈ ಒಂದು ವಾರ್ಡನ್ನೇ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಅವರ ಬದಲಿಗೆ ನೂರಿನ್ ಪಿಂಟೋ, ಶ್ರೀಮತಿ ನೂರಿನ್ ಪಿಂಟೋ ದಯವಿಟ್ಟು ಮುಂದಕ್ಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅವರಿಗೆ ಜೋರಾಗಿ ಕೈ ಚಪ್ಪಾಳೆ ತಟ್ಟೋಣ. ಒಂದು ವಾರ್ಡನ್ನೇ ಅವರು ಸ್ಪಾನ್ಸರ್ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ FJM ಕ್ರಾಸ್ತಾ ಜಪ್ಪು ಮಜಿಲಾ, FJM ಕ್ರಾಸ್ತಾ ಜಪ್ಪು ಮಜಿಲಾ ದಯವಿಟ್ಟಿದ್ದರೆ ಮುಂದಕ್ಕೆ ಬರುವುದು. ಶ್ರೀಮತಿ ಐಡಾ ಸಿಕ್ವೇರಾ ವಲೆನ್ಷಿಯಾ, ಶ್ರೀಮತಿ ಬೆನಿಡಿಕ್ಟಾ ಫೆರ್ನಾಂಡಿಸ್ ಬೆಂದೂರ್, ಮಿಸ್ಟರ್ ಗಿಲ್ಬರ್ಟ್ ಅಂಡ್ ಮಿಸಸ್ ಜೇನ್ ಅರಾನಾ ದುಬೈ, ಸೇಂಟ್ ಆಂಟನೀಸ್ ಮಿಷನ್ ಗ್ರೂಪ್ ಗೋವಾ, ಡಾಕ್ಟರ್ ಇವ್ಯಾಂಜಲಿಸ್ಟೋ HM ಕುಲಾಸೋ ಗೋವಾ, ಮಿಸ್ಟರ್ ಜೆರಾಲ್ಡ್ ಸಲ್ಡಾನಾ ನೀರ್ಮಾರ್ಗ, ಮಿಸ್ಟರ್ ಜೋಸೆಫ್ ಪಿಂಟೋ ಉದ್ಯಾವರ್. ಎಸ್, ಧನ್ಯವಾದಗಳು ಧರ್ಮಾಧ್ಯಕ್ಷರಿಗೆ. ಒಂದು ಕಟ್ಟಡ ಅತ್ಯುತ್ತಮವಾಗಿ ಕಾಣಬೇಕಾದ್ರೆ ಅದರ ವಿನ್ಯಾಸ ಯಾವ ರೀತಿ ಇದೆ ಅದು ಮುಖ್ಯ. ನಮ್ಮ ಮಂಗಳೂರು ನಗರದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಕಟ್ಟಡಗಳಿಗೆ ಅತ್ಯುತ್ತಮವಾದ ವಿನ್ಯಾಸವನ್ನು ನೀಡಿ ಚಿರಪರಿಚಿತರಾಗಿರುವಂಥ ಓರ್ವ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ಈ ಕಟ್ಟಡದ ವಿನ್ಯಾಸವನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಅವರಾಗಿದ್ದಾರೆ ಶ್ರೀ ಲಾರೆನ್ಸ್ ಕುಟೀನೋ. ನಾನು ವಿನಂತಿಸುತ್ತೇನೆ, ದಯವಿಟ್ಟು ಮುಂದೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಶ್ರೀಯುತ ಲಾರೆನ್ಸ್ ಕುಟೀನಾ ಅವರು ಅತ್ಯಂತ ಮುತುವರ್ಜಿಯಿಂದ ನಮ್ಮ ಸಮುದಾಯದ ಹಲವಾರು ಕಟ್ಟಡಗಳಿಗೆ ವಿನ್ಯಾಸವನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಈ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರಿಗೆ ಜೋರಾಗಿ ಕೈಚಾಪಾಳೆ ತಟ್ಟಿ ಅಭಿನಂದಿಸೋಣ. ಧನ್ಯವಾದಗಳು ಶ್ರೀಯುತ ಲಾರೆನ್ಸ್ ಕುಟೀನಾ ತಮಗೆ. ವೆಲಂಕಣಿ ಕನ್ಸ್ಟ್ರಕ್ಷನ್ ಇದರ ಮಾಲಕರಾಗಿರುವಂತಹ ಶ್ರೀ ರಿಚರ್ಡ್ ರಾಡ್ರಿಗಸ್ ಈ ಇಡೀ ಕಟ್ಟಡದ ಕಾಂಟ್ರಾಕ್ಟರ್ ಅವರಾಗಿದ್ದಾರೆ. ಖಂಡಿತವಾಗಿ ಮಂಗಳೂರಿನ ಎಲ್ಲೆಡೆ ಅವರ ಹಲವಾರು ಕಟ್ಟಡಗಳನ್ನು ನಿರ್ಮಿಸಿ ಎಲ್ಲರಿಗೂ ಚಿರಪರಿಚಿತರು. ಅವರ ಅತ್ಯಂತ ಮುತುವರ್ಜಿಯಿಂದ ಈ ಕಟ್ಟಡವನ್ನು ಅವರು ನಿರ್ಮಿಸಿದ್ದಾರೆ. ಖಂಡಿತವಾಗಿ ದೇವರು ಅವರಿಗೆ ಆಯುರಾರೋಗ್ಯವನ್ನು ನೀಡಲಿ. ಇನ್ನೂ ಅನೇಕ ಕಟ್ಟಡಗಳನ್ನು ನಿರ್ಮಿಸಲು ದೇವರು ಅವರಿಗೆ ಆಶೀರ್ವಾದ ದೇವರು ಲಭಿಸಲಿ ಎಂದು ವಿನಂತಿಸುತ್ತೇನೆ. ನಮ್ಮ ಧರ್ಮಾಧ್ಯಕ್ಷರು ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳು ಸನ್ಮಾನಿಸಲಿದ್ದಾರೆ. ಶ್ರೀ ರಿಚರ್ಡ್ ರಾಡ್ರಿಗಸ್ ನಿರ್ಮಾರ್ಗ ಅವರಿಗೆ ಅಭಿನಂದಿಸುತ್ತೇವೆ. ಅವರ ಸೇವೆಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ.
ನಮ್ಮ ಪೂಜ್ಯ ಬಿಷಪರು ಮಾತನಾಡೋದಕ್ಕಿಂತ ಮುಂಚೆ 2021 ಅಂತ ಹೇಳಿದರೆ ಬರುವ ವರ್ಷದ ಕ್ಯಾಲೆಂಡರ್ಸ್ ನಾವದನ್ನು ಪ್ರಿಂಟ್ ಮಾಡಿದ್ದೇವೆ. ನೀವು ವಾಪಸ್ ಹೋಗುತ್ತಿರುವಾಗ ಅದರ ಪ್ರತಿಯನ್ನು ತಗೊಳ್ಬೋದು. ಈ ಕ್ಯಾಲೆಂಡರ್ ಸುಮಾರು 25,000 ಉಂಟು. ನಾವು ಕಳೆದ 5 ವರ್ಷಗಳಿಂದ ಅದನ್ನು ಪ್ರಿಂಟ್ ಮಾಡಿ ವಿತರಣೆ ಮಾಡ್ತಾ ಇದ್ದೇವೆ. ಮತ್ತು ತುಂಬ ಜನರು ಕೇಳ್ತಾರೆ. ಈ ವರ್ಷ ಕೂಡ ಅದನ್ನು ಮಾಡಿದ್ದೇವೆ ಅಂತ ಹೇಳಿದರೆ 2021ರದ್ದು. ಅದರ ಪ್ರಾಯೋಜಕರು ಶ್ರೀ ರಿಚರ್ಡ್ ರೊಡ್ರಿಗಸ್ ರವರು, ವೆಲಂಕಣಿ ಕನ್ಸ್ಟ್ರಕ್ಷನ್. ಅವರು ಕಳೆದ 5 ವರ್ಷಗಳಿಂದ ನಮ್ಮನ್ನು ತುಂಬ ಪ್ರೋತ್ಸಾಹ ನೀಡಿ ಮತ್ತು ನಮಗೆ ಅದಕ್ಕೆ ಬೇಕಾದಂಥ ಖರ್ಚನ್ನು ನೀಡ್ತಾ ಇದ್ದಾರೆ. ಅದೇ ಪ್ರಕಾರ ನೀವು ಈಚೆ ಮುಂದಕ್ಕೆ ಬರುವಾಗ ಹೊರಗಡೆ ಅವರ್ ಲೇಡಿ ಆಫ್ ಮಿರಕಲ್ಸ್ ಪ್ರತಿಮೆ ಮತ್ತು ಅಲ್ಲಿ ಪೇಂಟಿಂಗ್ ಉಂಟು. ಅದೆಲ್ಲವನ್ನು ಕೂಡ ಅದರ ಪ್ರಾಯೋಜಕರು ಅವರೇ ಆಗಿದ್ದಾರೆ. ಅದಕ್ಕಾಗಿ ದೇವರ ಆಶೀರ್ವಾದ ಅವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಈ ಸಂದರ್ಭದಲ್ಲಿ ನಾನು ಬೇಡ್ತೇನೆ. ಸಂತ ಅಂತೋನಿ ಅವರ ಮುಖಾಂತರ ಹೇರಳವಾದಂಥ ಆಶೀರ್ವಾದಗಳು ಶ್ರೀ ರಿಚರ್ಡ್ ರೊಡ್ರಿಗಸ್ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಆಶಿಸ್ತೇನೆ. ಮತ್ತು ಈ ಕ್ಯಾಲೆಂಡರನ್ನು ಈಗ ಧರ್ಮಾಧ್ಯಕ್ಷರು ಬಿಡುಗಡೆಗೊಳಿಸಿ ಅದರ ಮೊದಲ ಪ್ರತಿಯನ್ನು ಶ್ರೀ ರಿಚರ್ಡ್ ರೊಡ್ರಿಗಸ್ ಇವರಿಗೆ ನೀಡಬೇಕು. ಮತ್ತು ಉಳಿದವರಿಗೆ ಕೆಳಗೆ ಹೋಗುತ್ತಿರುವಾಗ ಅದು ನೀಡಲಾಗುತ್ತದೆ. ಸಂತ ಮದರ್ ತೆರೇಸಾ ಅವರು ಹೇಳುವ ಪ್ರಕಾರ ಚರ್ಮದ ಮೇಲಿನ ಬಿಳಿಯ ಬಣ್ಣ ಸೌಂದರ್ಯ ಅಲ್ಲ, ಎದೆಯೊಳಗಿರುವ ಪ್ರೀತಿ, ಕರುಣೆ, ನಂಬಿಕೆ ನಿಜವಾದ ಸೌಂದರ್ಯ. ಅದರಂತೆ ನಮ್ಮ ಧರ್ಮಾಧ್ಯಕ್ಷರು ಕರುಣಾಮಯಿ, ಸಮುದಾಯದ ಅಭಿವೃದ್ಧಿಯ ದೂರದೃಷ್ಟಿ ಉಳ್ಳವರು. ಅವರು ನಮ್ಮೆಲ್ಲರ ಅಗಾಧ ಅಭಿಮಾನದ ಸಂಕೇತ. ತಮ್ಮ ಆಶೀರ್ವಾದದ ಹಿತನುಡಿಗಳು ನಮಗೆ ನೀಡಬೇಕಾಗಿ ಸನ್ಮಾನ್ಯ ಧರ್ಮಾಧ್ಯಕ್ಷರಲ್ಲಿ ನಾನು ವಿನಂತಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶ್ರೀ ಜಾಯ್ಲಸ್ ಡಿಸೋಜರವರೇ, ಮಾಜಿ ಶಾಸಕರಾಗಿರುವಂತಹ ಶ್ರೀ JR ಲೋಬೋರವರೇ, ಹಾಗೂ ಸಹಾಯಕ ನಿರ್ದೇಶಕರಾಗಿರುವಂಥ ಶ್ರೀ ಸೋಮಶೇಖರ್ ಅವರೇ, ಮಾಜಿ ಮೇಯರ್ ಮತ್ತು ಸ್ಥಳೀಯ ಕಾರ್ಪೊರೇಟ್ ಆಗಿರುವಂಥ ಶ್ರೀಮತಿ ಜಸಿಂತಾ ಆಲ್ಫ್ರೆಡ್ ರವರೇ, ಈ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ವಂದನೀಯ ಗುರು ಓನೆಲ್ ಡಿಸೋಜರವರೇ, ಆಡಳಿತಾಧಿಕಾರಿ ಫಾದರ್ ಆಲ್ಬನ್ ರಾಡ್ರಿಗಸ್, ಉಪ ನಿರ್ದೇಶಕರಂತ ಫಾದರ್ ರೋಷನ್ ಆಸ್ಮಂಡ್, ಆಡಳಿತ ಮಂಡಳಿಯ ಸದಸ್ಯರೇ, ಇಲ್ಲಿರುವ ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ಹಿತೈಷಿಗಳೇ, ಮಿತ್ರರೇ, ಮಾಧ್ಯಮ ಮಿತ್ರರೇ, ಹಾಗೂ ನನ್ನ ಬಂಧು ಭಗಿನಿಯರೇ, ಹಾಗೂ ಇಲ್ಲಿಂದ ನಿರ್ಗಮಿಸಿದ ಶಾಸಕರು ಆಗಿರುವಂತಹ ವೇದವ್ಯಾಸ್ ಕಾಮತ್, ಮಾಜಿ MLC ಐವನ್ ಡಿಸೋಜಾ ಮತ್ತು ಕಾರ್ಪೊರೇಟರ್ಗಳು ಇಲ್ಲಿಂದ ನಿರ್ಗಮಿಸಿದ್ದಾರೆ. ಫಾದರ್ ರಿಚರ್ಡ್ ಕ್ವೇಲ್ಯೂರವರು, ಹಾಗೂ ಅವರನ್ನು ಕೂಡ ನೆನಪಿಸ್ಕೊಳ್ತೇನೆ. ಅಂತೆಯೇ ನೆನಪಿಸ್ಕೊಳ್ತೇನೆ ಇಲ್ಲಿಂದಲೇ ಇಷ್ಟರ ತನಕ ನಿರ್ಗಮಿಸಿದ ಎಲ್ಲ ನಮ್ಮ ಹಿತೈಷಿಗಳನ್ನು. 122 ವರ್ಷಗಳ ಇತಿಹಾಸವಿದ್ದ ಸಂತ ಅಂತೋನಿಯವರ ಈ ಸಂಸ್ಥೆ 400 ಹಾಸಿಗೆಗಳಿಂದ 500 ಹಾಸಿಗೆಗಳಿಗೆ ಹಾಗೂ ಸಾಮಾನ್ಯ ಒಂದು ಆಶ್ರಮವಿದ್ದ ಈ ಸ್ಥಳ ಒಂದು ವಿಶೇಷ ಸೂಕ್ತವಾದ ಚಿಕಿತ್ಸಾ ಕೇಂದ್ರವನ್ನು ಕೊಟ್ಟು ಜನರಿಗೆ ಅವರವರ ಕಷ್ಟಗಳಿಗೆ ಸ್ಪಂದಿಸಿ ಸಂತ ಅಂತೋನಿಯವರ 13 ಪವಾಡಗಳಿಗೆ ಇನ್ನೊಂದು ಪವಾಡವನ್ನು ಕೂಡಿಸಿ ಜನರ ಹೃನ್ಮನಗಳನ್ನು ಗೆದ್ದ
ದಿನವೆಂದು ನಾನು ಪರಿಗಣಿಸ್ತಾ ಇದ್ದೇನೆ. ದೇವರ ಕೃಪೆಯ ಪ್ರತೀಕ ಇದು. ದೇವರ ಕೃಪಾ ಹಸ್ತದ ಸಂಕೇತ ಇದು. ದೇವರು ನಮ್ಮೊಡನೆ ಇದ್ದು ನಮ್ಮ ಮುಖಾಂತರ ಕೆಲಸ ಮಾಡ್ತಿದ್ದಾರೆ ಎಂಬುದರ ಬಹು ಮುಖ್ಯವಾದ ಗುರುತಾಗಿ ಈ ಚಿಕಿತ್ಸಾ ಕೇಂದ್ರವನ್ನು ನಾವು ಆರಂಭಿಸಿದ್ದೇವೆ, ಉದ್ಘಾಟನೆ ಮಾಡಿದ್ದೇವೆ. ದೇವರ ಆಶೀರ್ವಾದವನ್ನು ಬೇಡಿದ್ದೇವೆ. ಸಂತ ಅಂತೋನಿಯವರನ್ನು ಇಟಲಿಯಲ್ಲಿ, ಪ್ರತ್ಯೇಕವಾಗಿ ಪಾದುವಾದಲ್ಲಿ ದ ಸೈಂಟ್ ಅಂತ ಹೇಳ್ತಾರೆ. ದ ಸೈಂಟ್, ಇಲ್ ಸಾಂತೋ. ದೆರ್ ಆರ್ ಮೆನಿ ಸೈಂಟ್ಸ್, ದೆರ್ ಆರ್ ಮೆನಿ ಸೈಂಟ್ಸ್. ಅನೇಕ ಸಂತರಿದ್ದಾರೆ, ಪ್ರೇಷಿತರಿದ್ದಾರೆ, ಪೂಜಿತರಿದ್ದಾರೆ. ಆದರೆ ಆ ಜಾಗದಲ್ಲಿ ಮಾತ್ರ ಇವರೊಬ್ಬರೇ ಸಂತರೆಂಬಂತೆ ದ ಸೈಂಟ್ ಅಂತ ಹೇಳ್ತಾರೆ, ಇಲ್ ಸಾಂತೋ. ಎಲ್ಲಿ ಹೋಗಿದ್ದೀರಿ ಅಂತ ಕೇಳಿದರೆ ಅವರ ಭೇಟಿಗಾಗಿ, ಸಂತರ ಭೇಟಿಗಾಗಿ ಹೋಗಿದ್ದೇನೆ. ವೆನಿಸ್, ಪಾದ್ವಾ ಈ ಕಡೆ ಹೋದವರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡದೆ ಹಿಂದೆ ಬರುವುದಿಲ್ಲ. ಅಂತೂ ಅಲ್ಲಿ ಇನ್ನೂ ಕೂಡ ಅವರ ನಾಲಗೆ, ಇಂದು ಸತ್ತರೆ ನಾಳೆ ಕೊಳೆತು ಹೋಗುವ ಈ ನಾಲಗೆ ಇನ್ನೂ ಕೂಡ ಕೊಳೆಯದೆ ಇದೆ ಅಂತ ಹೇಳಿದರೆ, 8 ಶತಮಾನಗಳು ಕಳೆದ ನಂತರವೂ ಹಾಗೇ ಉಳಿದಿದೆ ಎಂದರೆ ಇದರ ಅರ್ಥ ದೇವರು, ದೇವರ ವಾಕ್ಯ, ಇದರ ವಾಕ್ಯದ ಪ್ರಕಾರ ನಡೆದವರಿಗೆ, ಪ್ರವಚನ ಮಾಡಿದವರಿಗೆ, ಅವರ ಮುಖಾಂತರ ಜನರ ಹೃದಯಗಳನ್ನು ದೇವರೆಡೆಗೆ ಯಾರು ಕೊಂಡೊತ್ತಿದ್ದಾರೋ ಅವರ ಬಗ್ಗೆ, ಅವರ ಮನಸ್ಸಿನಲ್ಲಿ ಹೇಗೆ ದೇವರು ಕೆಲಸ ಮಾಡ್ತಾರೆ ಎಂಬುದಕ್ಕೆ ಇದೊಂದು ಮಹಾ ಸಾಕ್ಷಿಯಾಗಿದೆ. ಸಂತ ಅಂತೋನಿಯವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಒಂದು ವಿಚಾರ ಪ್ರತ್ಯೇಕವಾಗಿ ಅವರು ನಮಗೆ ಕಲಿಸಿಕೊಟ್ಟದ್ದು, ದೀನದಲಿತರಿಗೆ, ಬಡಬಗ್ಗರಿಗೆ, ಅನ್ಯಾಯವಾದವರಿಗೆ, ಇತರರಿಂದ, ಸಮಾಜದಿಂದ ದೂಡಲ್ಪಟ್ಟವರಿಗೆ, ಶೋಷಿತರಿಗೆ ನಾವೇ ಅವರ ಕೈ, ಕಾಲು, ಮುಖ, ಅವರ ಬಾಯಿ, ಅವರ ಕಣ್ಣುಗಳು, ಅವರ ಸರ್ವಸ್ವವೂ ಆಗಬೇಕಾದ ಒಂದು ರೀತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಹಸಿವಾದಾಗ ನಾವು ಅವರಿಗೆ ರೊಟ್ಟಿಯನ್ನು ಕೊಡಬೇಕು, ಬಾಯಾರಿದಾಗ ಅವರಿಗೆ ನೀರು ಕೊಡಬೇಕು. ಅವರಿಗೆ ಅನ್ಯಾಯ ಮಾಡಿ ಯಾರಾದರೂ ಅವರ ಶೋಷಣೆ ಮಾಡುವಂಥ ಸಮಯದಲ್ಲಿ ಅವರ ಬದಿಯಲ್ಲಿ ನಿಂತು ಅವರಿಗೆ ನಾವು ಸಹಕಾರ ಕೊಡಬೇಕು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ತನ್ನ ಸ್ವಂತ ತಂದೆಯನ್ನು ಅನ್ಯಾಯವಾಗಿ ಶಿಕ್ಷಿಸುವ ಆ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಹೋಗಿ, ಲಿಸ್ಬನಿಗೆ ಹೋಗಿ ಸತ್ತ ಹೆಣವನ್ನು ಎಬ್ಬಿಸಿ ಅವರ ಮುಖಾಂತರ ಸಾಕ್ಷಿ ನೀಡುವಂತೆ ಮಾಡಿದ ಮಹಾನ್ ಪುರುಷ ಸಂತ ಅಂತೋನಿ. ಸತ್ತ ಹೆಣವನ್ನು ಎಬ್ಬಿಸಿ ಅವರ ಮುಖಾಂತರ ಮಾತ್ರವಲ್ಲ, ಜನಿಸಿ ಕೆಲವೇ ದಿನ ಆದ ಮಗುವಿನ ಮೂಲಕ ತನ್ನ ನಿಜವಾದ ತಂದೆ ಯಾರು ಎಂದು ತನ್ನ ತಂದೆಗೆ ತೋರಿಸಿಕೊಟ್ಟವ ಇಂಥ ಮಹಾನ್ ಪುರುಷ. ದೇವರು ಅವರ ಮುಖಾಂತರ ಏನೆಲ್ಲ ಮಾಡಲು ಶಕ್ತರಾದರು. 36ನೇ ವಯಸ್ಸಿನಲ್ಲಿ ಅವರು ತೀರಿ ಹೋದರು. ಈ 36 ವಯಸ್ಸಿನಲ್ಲಿ ಅವರು ಮಾಡಿದ ಕೆಲಸ ಕಾರ್ಯಗಳು ನಮಗೆ ಇಂದು ಪ್ರತ್ಯೇಕವಾಗಿ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೆ ಒಂದು ಉತ್ತಮ ಪಾಠವಾಗಿದೆ. ನಾವು ವಿಶ್ವಾಸವಿಟ್ಟಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನಗಿಂತ ಮಿಗಿಲಾದ ಕೆಲಸಗಳನ್ನು ನೀವು ಮಾಡ್ತೀರಾ. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಮತ್ತು ನಿಮಗಾಗಿ ಪ್ರಾರ್ಥಿಸ್ತೇನೆ. ದೇವರ ತಂದೆಯಾದ ದೇವರೊಡನೆ ಯೇಸು ಇದ್ದು ಅವರ ಬಲೆಬದಿಯಲ್ಲಿ ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಆದ ಕಾರಣ ನಾವು ವಿಶ್ವಾಸಿದ್ದರೆ ನಮ್ಮ ಮೂಲಕ ಅಂಥ ಪವಾಡಗಳು ಸಾಧ್ಯ ಎಂಬುದನ್ನು ಸಂತ ಅಂತೋನಿಯವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಈ ಊರಲ್ಲಿ ಪ್ರತ್ಯೇಕವ ಹಳ್ಳಿಯ ಜನರಿಗೆ ಯಾರಲ್ಲೂ ಕೇಳಿದರು, ಸಂತ ಅಂತೋನಿ ಆಶ್ರಮ ಯಾಕೆ ಇದೆ ಎಂದು ಕೇಳಿದರೆ ಅವರಿಗೆ ಸರಿಯಾಗಿ ಗೊತ್ತು ಯಾಕೆ ಇದೆ ಅಂತ. ಎಲ್ಲಿಯೂ ನನಗೆ ಸ್ಥಳ ಇಲ್ಲದಿದ್ದರೆ ಅಲ್ಲಿ ಸ್ಥಳ ಇದೆ ಎಂಬುದು ಅವರಿಗೆ ಸ್ಪಷ್ಟವಿದೆ ಮನಸ್ಸಿನಲ್ಲಿ. ಯಾರಿಗೂ ಬೇಡವಾದ ಒಂದು ವ್ಯಕ್ತಿ ನಮಗೆ ಬೇಕಾಗಿದೆ, ನಾವು ಅವರನ್ನು ಇಟ್ಕೊಳ್ತೇವೆ ಎಂಬ ಧೋರಣೆಯಿಂದ ಈ ಸಂಸ್ಥೆ ನಡೆಯುತ್ತದೆ. ಆದರೆ ಇದು ಉತ್ತಮ ಪವಾಡಕ್ಕೆ ಸಾಕ್ಷಿ. ಆದ ಕಾರಣ ಪ್ರಿಯರೇ, ಇಲ್ಲಿ ಕೆಲಸ ಮಾಡಿದ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ
ದಾನ ಕೊಟ್ಟ ಎಲ್ಲ ದಾನಿಗಳನ್ನೂ ಸ್ಮರಿಸುತ್ತಾ ಹಿಂದಿನ ಈ 122 ವರ್ಷಗಳಲ್ಲಿ ಇಲ್ಲಿಯಾದ ಎಲ್ಲ ಉತ್ತಮ ಕೆಲಸ ಕಾರ್ಯಗಳನ್ನು ನೆನಪಿಸಿಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಈಗ ಇಲ್ಲಿ ಸಹಾಯ ಮಾಡುವ ನಿರ್ದೇಶನ ಕೊಡುವಂಥ ಫಾದರ್ ಅನಿಲ್, ಫಾದರ್ ಆಲ್ಬನ್, ಫಾದರ್ ಆಸ್ಮಂಡ್ ರೋಷನ್ ಮತ್ತು ಸಹಾಯ ಹಸ್ತ ನೀಡಿದ ಎಲ್ಲ ದಾನಿಗಳನ್ನು, ಎಲ್ಲ ಸಹಾಯಕರನ್ನು, ಸಿಬ್ಬಂದಿ ವರ್ಗದವರನ್ನು ನೆನಪಿಸಿಕೊಂಡು ದೇವರ ಕೃಪಾ ವರಗಳು ಅವರಿಗೆ ಲಭಿಸಲಿ. ಇಲ್ಲಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ನಿರ್ದೇಶಕರಿದ್ದು ನಿರಂತರವಾಗಿ ಫಾದರ್ ರಿಚರ್ಡ್ ಕ್ವೆಲ್ಯೋ ಅವರು ಮತ್ತು ಅವರ ಸಿಬ್ಬಂದಿ ವರ್ಗ, ಡಾಕ್ಟರ್ಸ್, ನರ್ಸಸ್ ಮತ್ತು ಇತರ ಸಿಬ್ಬಂದಿ ವರ್ಗ ಬಂದು ನಮಗೆ ಸಹಾಯ ಕೊಡ್ತಾರೆ. ಅವರನ್ನೂ ಸ್ಮರಿಸ್ತಾ ಅವರಿಗೂ ಕೃತಜ್ಞತೆ ಸಲ್ಲಿಸ್ತಾ ನಿಮಗೆಲ್ಲರಿಗೂ ಇಷ್ಟರ ತನಕ ಅತಿ ಸಂತೋಷದಿಂದ ತೃಪ್ತಿಯಿಂದ ನಾನು ಇಲ್ಲಿ ಇರಬೇಕು, ಕಾರ್ಯಕ್ರಮದ ಕೊನೆ ತನಕ ಇರಬೇಕು ಎಂಬ ಮನಸ್ಸನ್ನಿಟ್ಕೊಂಡು ನೀವು ನಿಂತಿದ್ದೀರಾ. ನಿಮಗೂ ನನಗೆ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇಲ್ಲಿ ನಡೆಯುತ್ತಿರುವ ಎಲ್ಲ ಸೇವಾ ಕಾರ್ಯಗಳನ್ನು ಸ್ಮರಿಸಿ ಖಂಡಿತವಾಗಿ ದೇವರ ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೆ ಬೇಡಿದಂಥ ನಮ್ಮ ಧರ್ಮಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಸೇವೆಯ ಸ್ವಾದವು ಎಲ್ಲೆಡೆ ಹರಡಲಿ ಎಂದು ಆಶಿಸುತ್ತೇನೆ. ಕೊನೆಯದಾಗಿ ವೇದಿಕೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧರ್ಮಾಧ್ಯಕ್ಷರಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಚನ ಮಾಡಿ ನಮಗೆ ಹಿತವಚನವನ್ನು ನೀಡಿದ್ದಕ್ಕಾಗಿ, ಅದೇ ರೀತಿ ಎಲ್ಲ ಅತಿಥಿಗಳಿಗೂ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ನೀವು ಇಲ್ಲಿ ಖರ್ಚು ಮಾಡಿದ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ, ನಡೆದಂಥ ಪ್ರತಿಯೊಬ್ಬರಿಗೂ ನಾನು ಈ ಸಂಸ್ಥೆಯ ಪರವಾಗಿ, ಸಂಸ್ಥೆಯ ನಿರ್ದೇಶಕರಾದಂಥ ವಂದನೀಯ ಫಾದರ್ ಓನಿಲ್ ಡಿಸೂಜಾ ಅವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೊನೆಯದಾಗಿ ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸೋಣ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉಚ್ಚಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿತ ವಂಗ, शुभ नम्मे जागे तव शुभाशिष समागे, तव जय गाथा जनगण मंगलदायक जय हे भारत भाग्य विधाता, जय हे जय हे जय हे जय 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 हे।